ಅಂತೋಣಿಯವರ ನಾಮಸ್ಮರಣೆ ಮಾಡುತ್ತಾ, ಅಂತೋಣಿಯವರ ನಾಮಸ್ಮರಣೆ ಮಾಡುತ್ತಾ ಹೋಗುವೆನು ನಾನು ಡೋರ್ನಹಳ್ಳಿಗೆ, ಸಂತರಿರುವ ಪುಣ್ಯಕ್ಷೇತ್ರಕ್ಕೆ. ಅಂತೋಣಿಯವರ ನಾಮಸ್ಮರಣೆ ಮಾಡುತ್ತಾ ಹೋಗುವೆನು ನಾನು ಡೋರ್ನಹಳ್ಳಿಗೆ, ಸಂತರಿರುವ ಪುಣ್ಯಕ್ಷೇತ್ರಕ್ಕೆ. ಅಂತೋಣಿಯವರ ನಾಮಸ್ಮರಣೆ ಮಾಡುತ್ತಾ, ಅಂತೋಣಿಯವರ ನಾಮಸ್ಮರಣೆ ಮಾಡುತ್ತಾ. ಅಂತೋಣಿಯವರ ಈ ಹಬ್ಬವು ಆನಂದ ತಂದ ಸಂದರ್ಭವು, ಅಂತೋಣಿಯವರ ಈ ಹಬ್ಬವು ಆನಂದ ತಂದ ಸಂದರ್ಭವು. ಸಂತೋಷ ಸಂಭ್ರಮ ಉಲ್ಲಾಸ ಸಂಗಮ, ಸಂತೋಷ ಸಂಭ್ರಮ ಉಲ್ಲಾಸ ಸಂಗಮ, ಸಂತ ಭಕ್ತ ಮಿಲನ ಅನುಪಮ, ಶಾಂತಿ ಪ್ರೀತಿ ಸಮತೆ ಸರಿಗಮ. ಅಂತೋಣಿಯವರ ನಾಮಸ್ಮರಣೆ ಮಾಡುತ್ತಾ ಹೋಗುವೆನು ನಾನು ಡೋರ್ನಹಳ್ಳಿಗೆ, ಸಂತರಿರುವ ಪುಣ್ಯಕ್ಷೇತ್ರಕ್ಕೆ. ಅಂತೋಣಿಯವರ ನಾಮಸ್ಮರಣೆ ಮಾಡುತ್ತಾ, ಅಂತೋಣಿಯವರ ನಾಮಸ್ಮರಣೆ ಮಾಡುತ್ತಾ. ಹಾಡಿವೋ ಭಕ್ತರೇ ಒಂದಾಗಿ ಬಾಳಿವೋ ಕ್ರೈಸ್ತರೇ, ಹಾಡೊಂದ ಹಾಡಿವೋ ಭಕ್ತರೇ ಒಂದಾಗಿ ಬಾಳಿ ಓ ಕ್ರೈಸ್ತರೇ. ಈ ನಮ್ಮ ಸಂತರು ಅದ್ಭುತ ಪುರುಷರು, ಈ ನಮ್ಮ ಸಂತರು ಅದ್ಭುತ ಪುರುಷರು, ನಮ್ಮ ಮೊರೆಯ ಕೇಳುವ ಶರಣರು, ವರವ ಕೊಡುವ ಭಕ್ತ ಶ್ರೇಷ್ಠರು. ಅಂತೋಣಿಯವರ ನಾಮಸ್ಮರಣೆ ಮಾಡುತ್ತಾ, ಅಂತೋಣಿಯವರ ನಾಮಸ್ಮರಣೆ ಮಾಡುತ್ತಾ ಹೋಗುವೆನು ನಾನು ಡೋರ್ನಹಳ್ಳಿಗೆ, ಸಂತರಿರುವ ಪುಣ್ಯಕ್ಷೇತ್ರಕ್ಕೆ. ಅಂತೋಣಿಯವರ ನಾಮಸ್ಮರಣೆ ಮಾಡುತ್ತಾ
ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯ ಬರವ. ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯ ಬರವ. ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯ ಬರವ. ಒಡಲಲ್ಲಿ ನೆಲೆಸು ಬದುಕನ್ನು ಅರಸು ನಿನ್ನಯ ಸ್ವೀಕಾರಕ್ಕೆ ನಿನ್ನಯ ಸೇವೆಗೆ ಮುಡಿಪಾಗಲಿ. ಪರಸೇವೆಯಲ್ಲಿ ಸುಖವನ್ನು ಕಾಣುವ ಸ್ವಾಗತ ಬದುಕು ಹಸನಾಗಲಿ. ಜೊತೆ ನೀರೇ ನಾರಣ್ಯನು ಬೇರೇನನು ನಾವೇನು. ಜೊತೆ ನೀರೇ ನಾರಣ್ಯನು ಬೇರೇನನು ನಾವೇನು. ದೇವಾನ ಬಂದಿದೆ ನಿನ್ನಯ ಬಲಿಪೀಠಕ್ಕೆ. ಒಡಲಲ್ಲಿ ನೆಲೆಸು ಬದುಕನ್ನು ಅರಸು ನಿನ್ನಯ ಸ್ವೀಕಾರಕ್ಕೆ ನಿನ್ನಯ ಸ್ವೀಕಾರಕ್ಕೆ. ದೇವರ ಪ್ರೀತಿಯೋ ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ
ನಾವು ನವೇನವನ್ನು ಕೈಗೊಂಡಿದ್ದೇವೆ. ಇನ್ನು ಮೂರನೆಯ ದಿವಸವಾದ ನವೇನ ಪ್ರಾರ್ಥನೆಯಲ್ಲಿ ನಾವು ವಿಶೇಷವಾಗಿ ಕ್ರಿಸ್ತರ ಸ್ಪರ್ಶ ಭರವಸೆಯ ಬುನಾದಿ ಎಂಬ ಅಂಶವನ್ನು ಧ್ಯಾನಿಸುತ್ತೇವೆ. ಕ್ರಿಸ್ತರಲ್ಲಿ ನಮ್ಮ ಭರವಸೆಯು, ನಮ್ಮ ರಕ್ಷಣೆಯು, ನಮ್ಮ ಆನಂದವು, ನಮ್ಮ ಸರ್ವವು ಅಡಗಿದೆ. ಆದ್ದರಿಂದ ಕ್ರಿಸ್ತರನ್ನು ನಾವು ಇನ್ನೂ ಅಧಿಕವಾಗಿ ಹಿಂಬಾಲಿಸುವಂತೆ, ಅವರಲ್ಲಿ ನಮ್ಮ ವಿಶ್ವಾಸವನ್ನು ಹೃದಯಾಂತರದಿಂದ ನಿವೇದಿಸುವಂತೆ ಹಾಗೂ ಭರವಸೆ ನೀಡುವಂತೆ ಪ್ರತ್ಯೇಕವಾಗಿ ಮಹಾನ್ ಸಂತ ಅಂತೋಣಿಯವರ ಮುಖಾಂತರ ಬೇಡಿಕೊಳ್ಳೋಣ. ಈಗ ನವೇನ ಪ್ರಾರ್ಥನೆಯನ್ನು ಆರಂಭಿಸೋಣ. ದೋರ್ನಹಳ್ಳಿ ಮಹಾಸಂತ ಅಂತೋಣಿಯವರೇ, ಪರಿಶುದ್ಧ ಲಿಲ್ಲಿ ಪುಷ್ಪವೇ, ಕೋಟಿ ಅದ್ಭುತಗಳನ್ನು ಮಾಡುವವರೇ, ನಮಗಾಗಿ ಪ್ರಭುವಿನಲ್ಲಿ ಮೊರೆ ಇಡುವವರೇ, ನಮ್ಮ ಆಶ್ರಯವೂ ನಂಬಿಕೆಯೂ ಆಗಿರುವವರು ನೀವೇ. ನಮ್ಮ ಪಾಲಕರೇ, ಸಂತ ಅಂತೋಣಿಯವರೇ, ಇಗೋ ನಿಮ್ಮ ಆಶ್ರಯವನ್ನು ನಂಬಿ ಬಂದಿರುವೆವು. ದೇವರಿಂದ ನೀವು ಪಡೆದು ತಂದ ವರಪ್ರಸಾದಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಿಮ್ಮ ಪೂಜ್ಯ ಕರುಳಲ್ಲಿರುವ ಪಾಲಯಿಸುವೆನು, ಪ್ರೀತಿಸುವೆನು, ಜೀವನ ಪರ್ಯಂತ ನಿಮ್ಮ ಸೇವೆ ಮಾಡುವೆನು. ಅವರಿಗೆ ಪ್ರಾಮಾಣಿಕರಾಗಿರುವೆನು. ಅವರನ್ನು ತಿಳಿಯದಿರುವ ಜನರನ್ನು ಅವರ ಸಮೀಪಕ್ಕೆ ನಿಮ್ಮ ಮುಖಾಂತರ ಬರಮಾಡುವೆಂದು ವಚನವೀಯುತ್ತೇವೆ. ಅತಿ ಅದ್ಭುತಶಾಲಿಯಾದ ದೋರ್ನಹಳ್ಳಿ ಮಹಾಸಂತ ಅಂತೋಣಿಯವರೇ, ದೇವರ ವರಪ್ರಸಾದವನ್ನು ಪಡೆದವರೇ, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಪರಿಗಣಿಸಿ ನಮ್ಮ ಕಣ್ಣೀರನ್ನು ಒರೆಸಿ ನಮಗಾಗಿ ಪ್ರಭುವಿನಲ್ಲಿ ಭಿನ್ನವಿಸಲು ನಿಮ್ಮಲ್ಲಿಗೆ ಮೊರೆ ಇಡುತ್ತೇವೆ. ಸಂತ ಅಂತೋಣಿಯವರೇ, ನಮ್ಮ ಪರಿಪಾಲಕರೇ, ನಮ್ಮನ್ನು ಪರಿಶುದ್ಧ ಮಾರ್ಗದಲ್ಲಿ ನಡೆಸಿರಿ. ಜೀವನದಲ್ಲಿ ಕಷ್ಟ ಸಂಕಷ್ಟಗಳಿಂದ ನರಳುವಾಗಲು, ಶೋಧನೆಗಳ ಸುಳಿಗೆ ಸಿಕ್ಕಿಕೊಂಡಾಗಲು, ನೀವೆಲ್ಲಕ್ಕಿಂತಲೂ ಮೇಲಾಗಿ ಪ್ರೀತಿಸುವ ಪ್ರಭುವಿನಲ್ಲಿ ನೆಲೆಸಲು, ಅವರಲ್ಲಿ ಒಂದಾಗಿರಲು ಬೇಕಾದ ಅವರ ಪ್ರಸಾದಗಳನ್ನು ನಮಗೆ ಕರುಣಿಸಬೇಕೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅತಿ ಅದ್ಭುತಶಾಲಿಯಾದ ದೋರ್ನಹಳ್ಳಿಯ ಮಹಾಸಂತ ಅಂತೋಣಿಯವರೇ, ಪಾಪಿಗಳಾಗಿರುವ ನಮಗಾಗಿ ಪ್ರಾರ್ಥಿಸಿರಿ. ಓ ಮಹಾಸಂತ ಅಂತೋಣಿಯವರೇ, ನೀವು ಈ ಲೋಕದಲ್ಲಿ ಜೀವಿಸಿದ್ದಾಗ ದೇವರಲ್ಲಿ ಭಯಭಕ್ತಿ, ಜನರ ಮೇಲೆ ನಿಮಗಿದ್ದ ಪ್ರೀತಿ ದೇವರಲ್ಲಿ ನಿಮ್ಮನ್ನು ಶಕ್ತಿಭರಿತನಾಗಿ ಮಾಡಿತು. ನೀವು ನಮಗಾಗಿ ದೇವರಲ್ಲಿ ಒಂದೇ ಒಂದು ಮಾತನ್ನು ನುಡಿದರೆ ಸಾಕು, ಪ್ರಭುವು ನಮಗೆ ಬೇಕಾದ ವರಗಳನ್ನು ಮಳೆಯೋಪದಿ ಸುರಿಸುವರು. ನಿಮ್ಮ ಸಹೋದರ ಸಹೋದರಿಯಾಗಿರುವ ನಮ್ಮನ್ನು ಕರುಣೆಯಿಂದ ಈಕ್ಷಿಸಿರಿ. ನಮ್ಮ ಕುಂದುಕೊರತೆಗಳನ್ನು, ಕೋರಿಕೆಗಳನ್ನು, ಕಷ್ಟಗಳನ್ನು ದೇವರಲ್ಲಿ ಭಿನ್ನವಿಸಿರಿ. ದುಷ್ಟಶಕ್ತಿಗಳನ್ನು ತೊಲಗಿಸುವರಾದ ದೋರ್ನಹಳ್ಳಿ ಮಹಾಸಂತ ಅಂತೋಣಿಯವರೇ, ಇಹಲೋಕದಲ್ಲಿ ಜೀವಿಸುವ ಎಲ್ಲರಿಗೂ ಆಧ್ಯಾತ್ಮಿಕ ಆಶ್ರಯ ನೀಡುವವರು ನೀವು. ದೇವರ ಆಶೀರ್ವಾದಗಳನ್ನು ನಮಗೆ ಅನುಗ್ರಹಿಸುವವರು ನೀವೇ. ನಮ್ಮ ಹೃದಯಗಳನ್ನು ದೈವ ಪ್ರೀತಿ ಎಂಬ ಜ್ವಾಲೆಯಲ್ಲಿ ಉರಿಯುವಂತೆ ಮಾಡಿರಿ. ಪಾಪವನ್ನು ಬಿಟ್ಟು ಪರಿಶುದ್ಧತೆಯನ್ನು ಪಡೆಯಲು ಅನುಗ್ರಹಿಸಿರಿ. ದೈವ ಪ್ರೀತಿಯಲ್ಲಿ ಶ್ರೇಷ್ಠರೆನಿಸಿರುವ ದೋರ್ನಹಳ್ಳಿ ಮಹಾಸಂತ ಅಂತೋಣಿಯವರೇ, ನಾವು ಕ್ರಿಸ್ತರ ಸಾಕ್ಷಿಗಳಾಗಿ ಬಾಳಲು ನಮ್ಮನ್ನು ಆಶೀರ್ವದಿಸಿರಿ. ನಮ್ಮ ಅವಶ್ಯಕತೆಗಳಲ್ಲೂ ಶೋಧನೆಗಳಲ್ಲೂ ನಿಮ್ಮಲ್ಲಿ ಮೊರೆಯಿಡುವಾಗ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ನಮಗೆ ನೆರವಾಗಿರಿ. ನಮ್ಮ ಇತರ ಅವಶ್ಯಕತೆಗಳಿಗಾಗಿ ಬೇಡಿಕೊಳ್ಳೋಣ. ನಿಮ್ಮ ಸಹಾಯವನ್ನು ಬೇಡುವ ಭಕ್ತರಿಗೆ ಆಶ್ರಯದಾತರಾಗಿರುವ ದೋರ್ನಹಳ್ಳಿ ಮಹಾಸಂತ ಅಂತೋಣಿಯವರೇ, ನೀವು ಬಾಲಯೇಸುವನ್ನು ನಿಮ್ಮ ಕರಗಳಲ್ಲಿ ಸ್ವೀಕರಿಸಿದ್ದೀರಿ. ಆದರೆ ನಾವು ಪಾಪಕ್ಕೆ ಬಲಿಯಾಗಿ ರೋಗ ರುಜಿನಗಳಿಂದ ನರಳುತ್ತಿದ್ದೇವೆ. ನಿರುದ್ಯೋಗ ಸಮಸ್ಯೆಗಳಿಂದ ಕಷ್ಟಕ್ಕೆ ಒಳಗಾಗಿದ್ದೇವೆ. ನಿಮ್ಮ ಪ್ರಾರ್ಥನೆಯ ಫಲವಾಗಿ ಈ ಕಣ್ಣೀರ ಕಣಿವೆಯಿಂದ ನಮ್ಮನ್ನು ಕಾಪಾಡಿರಿ. ನಮ್ಮ ದುಃಖದ ಕಣ್ಣೀರನ್ನು ಒರೆಸಿ ನಂಬಿಕೆಯಿಂದ ನಿಮ್ಮ ಸನಿಹಕ್ಕೆ ಬಂದಿರುವ ನಮಗೆ ಆಶ್ರಯದಾತರಾಗಿರಿ. ವ್ಯಾಧಿಷ್ಠರನ್ನು ಗುಣಪಡಿಸುವ ದೋರ್ನಹಳ್ಳಿ ಮಹಾಸಂತ ಅಂತೋಣಿಯವರೇ, ಬಾಲಯೇಸುವಿನಲ್ಲಿ ನಿಮಗೆ ಇದ್ದ ಪ್ರೀತಿಯನ್ನು ಸ್ಮರಿಸಿ ನಿಮ್ಮಲ್ಲಿಗೆ ಬಂದು ಮರಳುತ್ತಿದ್ದೇವೆ. ಕಷ್ಟದಲ್ಲಿರುವವರಿಗೆ ಆಶ್ರಯವೇ. ಸಕಲ ಸಂಕಷ್ಟಗಳಿಂದ ನಮ್ಮನ್ನು ಪಾರು ಮಾಡಿರಿ. ಆದರೆ ನಾವು ಇನ್ನೂ ಕಷ್ಟಪಡಬೇಕೆಂಬುದು ದೈವಚಿತವಾಗಿದ್ದರೆ
ನಾವು ಅವುಗಳನ್ನು ಪ್ರೀತಿಯಿಂದಲೂ ತಾಳ್ಮೆಯಿಂದಲೂ ಸ್ವೀಕರಿಸಲು ಶಕ್ತಿ ಸಾಮರ್ಥ್ಯವನ್ನು ದಯಪಾಲಿಸಿರಿ. ಈ ಕೋರಿಕೆಗಳನ್ನೆಲ್ಲ ನಮ್ಮ ಒಳ್ಳೆಯ ಕಾರ್ಯಗಳ ಪ್ರಯುಕ್ತವಲ್ಲ, ಆದರೆ ನಿಮ್ಮ ಪ್ರೀತಿಯಲ್ಲಿ ನಂಬಿಕೆ ಇಟ್ಟು ಕೇಳಿಕೊಳ್ಳುತ್ತೇವೆ. ಸಹೋದರ ಸಹೋದರಿಯರೇ, ಈ ಬಲಿ ಪೂಜೆಯನ್ನು ನಾವು ಯೋಗ್ಯ ರೀತಿಯಲ್ಲಿ ಅರ್ಪಿಸಲು ನಾವು ಮಾಡಿದ ಎಲ್ಲ ಪಾಪಗಳನ್ನು ನೆನೆದು ಪಶ್ಚಾತ್ತಾಪಪಟ್ಟು ದೇವರ ಕರುಣೆಯನ್ನು ಬೇಡಿಕೊಳ್ಳೋಣ. ಪ್ರಿಯರೇ, ಈ ಬಲಿ ಪೂಜೆಯನ್ನು ನಿಮ್ಮೆಲ್ಲರ ಅಭಿಪ್ರಾಯಗಳಿಗೋಸ್ಕರ, ಇಲ್ಲಿ ಬರುವ ಎಲ್ಲ ಭಕ್ತರ ಏಳಿಗೆಗೋಸ್ಕರ, ಅವರ ಕುಟುಂಬದ ಶ್ರೇಯಸ್ಸಿಗೋಸ್ಕರ, ಮಕ್ಕಳ ಆರೋಗ್ಯ ಭಾಗ್ಯಕ್ಕೋಸ್ಕರ ಹಾಗೂ ಉತ್ತಮ ಶಿಕ್ಷಣವನ್ನು ಗುಣಲಕ್ಷಣಗಳನ್ನು ಪಡೆಯುವಂತೆ ನಾನು ಒಪ್ಪಿಸಿಕೊಡುತ್ತೇನೆ. ಸರ್ವಶಕ್ತ ದೇವರಿಗೂ ಸೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡೆಯಿಂದಲೂ ಕರ್ತವ್ಯ ಲೋಕದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ನಿತ್ಯ ಜೀವಕ್ಕೆ ಕರೆದೊಯ್ಯಲೇ. ಆಮೆನ್. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಮಹಿಮೆ 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 ಮಹಿಮೆ. ಮಹೋನ್ನತದಿ ದೇವರಿಗೆ ಮಹಿಮೆ, ಭೂಲೋಕದಿ ಸುಮನುಜರಿಗೆ ಶಾಂತಿ. ಮಹೋನ್ನತದಿ ದೇವರಿಗೆ ಮಹಿಮೆ, ಭೂಲೋಕದಿ ಸುಮನುಜರಿಗೆ ಶಾಂತಿ. ದೇವನಿಗೆ ಪಿತ ದೇವನಿಗೆ ಸೃಷ್ಟಿಕರ್ತನಿಗೆ ಮಹಿಮೆ, ದೇವನಿಗೆ ಪಿತ ದೇವನಿಗೆ ಸೃಷ್ಟಿಕರ್ತನಿಗೆ ಮಹಿಮೆ. ಏದಿಗೂ ಏದೇದಿಗೂ ಏದಿಗೂ ಏದೇದಿಗೂ ಯುಗ ಯುಗಕ್ಕೂ ಮಹಿಮೆ.
ಮಹಿಮೆ ದೇವರಿಗೆ ಮಹಿಮೆ ಭೂಲೋಕದಿ ಸುಮನುಜರಿಗೆ ಶಾಂತಿ. ಕ್ರಿಸ್ತರಿಗೆ ಸುಕ್ರಿಸ್ತರಿಗೆ ದೇವಕುವರನಿಗೆ ಮಹಿಮೆ. ಕ್ರಿಸ್ತರಿಗೆ ಸುಕ್ರಿಸ್ತರಿಗೆ ದೇವಕುವರನಿಗೆ ಮಹಿಮೆ. ಎಂದಿಗೂ ಎಂದೆಂದಿಗೂ ಎಂದಿಗೂ ಎಂದೆಂದಿಗೂ ಯುಗ ಯುಗಕ್ಕೂ ಮಹಿಮೆ. ಯುಗ ಯುಗಕ್ಕೂ ಮಹಿಮೆ. ಮಹೋನ್ನತದಿ ದೇವರಿಗೆ ಮಹಿಮೆ. ಭೂಲೋಕದಿ ಸುಮನುಜರಿಗೆ ಶಾಂತಿ. ಆತ್ಮನಿಗೆ ಪವಿತ್ರಾತ್ಮನಿಗೆ ಪರಿಶುದ್ಧದಾತನಿಗೆ ಮಹಿಮೆ. ಆತ್ಮನಿಗೆ ಪವಿತ್ರಾತ್ಮನಿಗೆ ಪರಿಶುದ್ಧದಾತನಿಗೆ ಮಹಿಮೆ. ಎಂದಿಗೂ ಎಂದೆಂದಿಗೂ ಎಂದಿಗೂ ಎಂದೆಂದಿಗೂ ಯುಗ ಯುಗಕ್ಕೂ ಮಹಿಮೆ. ಯುಗ ಯುಗಕ್ಕೂ ಮಹಿಮೆ. ಮಹೋನ್ನತದಿ ದೇವರಿಗೆ ಮಹಿಮೆ. ಭೂಲೋಕದಿ ಸುಮನುಜರಿಗೆ ಶಾಂತಿ. ಮಹೋನ್ನತದಿ ದೇವರಿಗೆ ಮಹಿಮೆ. ಭೂಲೋಕದಿ ಸುಮನುಜರಿಗೆ ಶಾಂತಿ. ಮಹಿಮೆ 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 ಮಹಿಮೆ. ಪ್ರಾರ್ಥಿಸೋಣ. ನಿಮ್ಮೆಲ್ಲರ ಅಭಿಪ್ರಾಯಗಳಿಗೋಸ್ಕರ ಬೇಡಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಿಶೇಷವಾಗಿ ಈ ನವೇನ ಪ್ರಾರ್ಥನೆಗಳಲ್ಲಿ ಭಾಗಿಯಾಗಲು ಬಂದಿರುವ ನಾವು ದೋರ್ನಹಳ್ಳಿಯ ಮಹಾಸಂತ ಅಂತೋಣಿಯವರ ಮುಖಾಂತರ ದೇವರ ವರಪ್ರಸಾದಗಳಿಗೆ ಆಶೀರ್ವಾದಗಳಿಗೆ ಪಾತ್ರರಾಗುವಂತೆ ಬೇಡಿಕೊಳ್ಳೋಣ. ಸರ್ವಶಕ್ತ ನಿತ್ಯ ದೇವರೇ, ಸಂತ ಅಂತೋಣಿಯವರು ನಿಮ್ಮ ಭಕ್ತರಿಗೆ ಬೋಧಿಸುವುದರಲ್ಲಿ ಪ್ರಖ್ಯಾತರಾಗಿಯೂ ಅವರ ಅವಶ್ಯಕತೆಗಳಲ್ಲಿ ಆಶ್ರಯದಾತರಾಗಿಯೂ ಬಾಳಿದರು. ಈ ಮಹಾಸಂತರ ಸಹಾಯದಿಂದ ನಾವು ಕ್ರಿಸ್ತರ ಜೀವನದ ಆಜ್ಞೆಗಳನ್ನು ಅನುಸರಿಸುತ್ತಾ ನಮ್ಮ ಎಲ್ಲ ಕಷ್ಟ ದುಃಖಗಳಲ್ಲಿ ನಿಮ್ಮ ನೆರವನ್ನು ಪಡೆಯುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಕುಮಾರರಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮಂದೆಯ ಕುರುಬನು ಸುತ್ತಮುತ್ತಲೂ ಚದರಿ ಹೋದ ತನ್ನ ಕುರಿಗಳನ್ನು ಹುಡುಕುವ ಹಾಗೆ ನಾನು ನನ್ನ ಕುರಿಗಳನ್ನು ಹುಡುಕುವೆನು. ಪ್ರವಾದಿ ಎಜೆಕೇಲನ ಗ್ರಂಥದಿಂದ ಇಂದಿನ ಮೊದಲನೆಯ ವಾಚನ. ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ, ಆಹಾ, ನಾನೇ ನನ್ನ ಕುರಿಗಳನ್ನು ಹಿಂಬಾಲಿಸಿ ಹುಡುಕುವೆನು. ಮಂದೆಯ ಕುರುಬನು ಸುತ್ತಮುತ್ತಲೂ ಚದರಿ ಹೋದ ತನ್ನ ಕುರಿಗಳನ್ನು ಹುಡುಕುವ ಹಾಗೆ
ನಾನು ನನ್ನ ಕುರಿಗಳನ್ನು ಹುಡುಕುವೆನು. ಕಾರ್ಮುಗಿಲಿನ ದುರ್ದನಿಯಲ್ಲಿ ಚೆಲ್ಲಾಪಿಲ್ಲಿಯಾದ ಅವುಗಳನ್ನು ಎಲ್ಲ ಸ್ಥಳಗಳಿಂದ ಬಿಡಿಸಿ, ಜನಾಂಗಗಳ ವಶದಿಂದ ತಪ್ಪಿಸಿ, ದೇಶಗಳಿಂದ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಬರಮಾಡಿ, ಇಸ್ರಾಯೇಲಿನ ಬೆಟ್ಟಗಳಲ್ಲೂ ತೊರೆಗಳ ಬಳ್ಳಿಗಳಲ್ಲೂ ನಾಡಿನ ಎಲ್ಲ ಹಕ್ಕೆಗಳಲ್ಲೂ ಮೇಯಿಸುವೆನು. ಅವುಗಳಿಗೆ ಒಳ್ಳೆಯ ಮೇವನ್ನು ಮೇಯಿಸುವೆನು. ಅವುಗಳ ಹುಲ್ಲುಗಾವಲು ಇಸ್ರಾಯೇಲಿನ ಎತ್ತರವಾದ ಬೆಟ್ಟಗಳಲ್ಲಿರುವುದು. ಅಲ್ಲಿ ಒಳ್ಳೆಯ ತೆವರಿನಲ್ಲಿ ಮಲಗುವವು. ಇಸ್ರಾಯೇಲಿನ ಬೆಟ್ಟಗಳಲ್ಲಿ ಹಸಿ ಹುಲ್ಲುಗಳನ್ನು ಮೇಯಿಸುವೆವು. ನಾನೇ ನನ್ನ ಕುರಿಗಳನ್ನು ಮೇಯಿಸಿ ಹಾಯಾಗಿ ಮಲಗುವಂತೆ ಮಾಡುವೆನು. ಇದು ಸರ್ವೇಶ್ವರನಾದ ದೇವರ ನುಡಿ. ತಪ್ಪಿಸಿಕೊಂಡಿದ್ದನ್ನು ಹುಡುಕುವೆನು, ದಾರಿ ತಪ್ಪಿದ್ದನ್ನು ಮಂದೆಗೆ ಸೇರಿಸುವೆನು. ದುರ್ಬಲವಾದದ್ದನ್ನು ಬಲಗೊಳಿಸುವೆನು, ಮುರಿದ ಅಂಗವನ್ನು ಕಟ್ಟುವೆನು. ಕೊಬ್ಬಿದ ಕುರಿಗಳನ್ನಾದರೂ ಧ್ವಂಸ ಮಾಡುವೆನು. ಅವುಗಳಿಗೆ ನ್ಯಾಯದಂಡನೆ ಎಂಬ ಮೇವನ್ನು ತಿನ್ನಿಸುವೆನು. ಪ್ರಭುವಿನ ವಾಕ್ಯವಿದು. ಸಲ್ಲಲಿ. ಕೀರ್ತನೆ ಶ್ಲೋಕ. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಚಲ ಪ್ರೀತಿಯನು. ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನು. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಚಲ ಪ್ರೀತಿಯನು. ಸಾರುವೆನು ತಲತಲಾಂತರಕ್ಕೂ ನಿನ್ನ ಸತ್ಯತೆಯನ್ನು. ನಿನ್ನ ಚಲ ಪ್ರೀತಿ ಪ್ರಭು ನನಗೆ ಶಾಶ್ವತ ಸಿದ್ಧ. ನಿನ್ನ ಸತ್ಯತೆ ಆಗಸದಂತೆ ಸ್ಥಿರ ಸ್ಥಾಪಿತ. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನು. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನು. ನೀನೆಂದೇ ನಾನಾರಿಸಿದವನೊಡನೆ ಮಾಡಿರುವೆ ಒಪ್ಪಂದ. ನನ್ನ ದಾಸ ದಾವೀದನಿಗಿತ್ತಿರುವೆ ಈ ತೆರೆನಾದ ಶಪಥ. ಸ್ಥಾಪಿಸುವೆ ಶಾಶ್ವತವಾಗಿ ನಿನ್ನ ಸಂತತಿಯನ್ನು. ಸ್ಥಿರಪಡಿಸುವೆ ಯುಗ ಯುಗಕ್ಕೂ ನಿನ್ನ ಸಿಂಹಾಸನವನ್ನು. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನು. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನು. ನನ್ನ ದಾಸ ದಾವೀದನನ್ನು ಗುರುತಿಸಿರುವೆ. ಪವಿತ್ರ ತೈಲದಿಂದವನನ್ನು ಅಭಿಷೇಕಿಸಿರುವೆ. ನನ್ನ ಕೈಯ ಆಸರೆ ಅವನಿಗಿದೆ ಸತತ. ನನ್ನ ಭುಜಬಲವು ಅವನಿಗೆ ಶಕ್ತಿಯುತ. ಪ್ರಭು ಕೀರ್ತಿಸು
ಪೌಲನು ಕೊಲೆಸ್ಯರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಈಗ ನಿಮಗೋಸ್ಕರ ಸಂಕಷ್ಟ ಪಡುವುದರಲ್ಲಿ ನನಗೆ ಸಂತೋಷವಿದೆ. ಕ್ರಿಸ್ತ ಯೇಸು ತಮ್ಮ ಶರೀರವಾದ ಧರ್ಮಸಭೆಗೋಸ್ಕರ ಅನುಭವಿಸಬೇಕಾದ ಯಾತನೆಗಳಲ್ಲಿ ಉಳಿದಿದ್ದನ್ನು ನಾನು ನನ್ನ ದೇಹದಲ್ಲಿ ಅನುಭವಿಸಿ ಪೂರ್ಣಗೊಳಿಸಿಕೊಂಡಿದ್ದೇನೆ. ದೇವರು ನನ್ನನ್ನು ಧರ್ಮಸಭೆಯ ದಾಸನಾಗಿ ನೇಮಿಸಿದ್ದಾರೆ. ನಿಮ್ಮ ಹಿತಕ್ಕಾಗಿ ಒಂದು ಮಹತ್ವ ಕಾರ್ಯವನ್ನು ನನಗೆ ವಹಿಸಿರುತ್ತಾರೆ. ಯುಗ ಯುಗಾಂತರಗಳಿಂದಲೂ ತಲತಲಾಂತರಗಳಿಂದಲೂ ನಿಗೂಢವಾಗಿದ್ದ ರಹಸ್ಯವನ್ನು, ಅಂದರೆ ತಮ್ಮ ವಾಕ್ಯವನ್ನು ಈಗ ತಮ್ಮ ಜನರಿಗೆ ದೇವರು ಪ್ರಕಟಿಸಿದ್ದಾರೆ. ಈ ರಹಸ್ಯ ಎಷ್ಟು ಶ್ರೀಮಂತವಾದದ್ದು, ಎಷ್ಟು ಮಹಿಮಾನ್ವಿತವಾದದ್ದು ಎಂಬುದನ್ನು ಎಲ್ಲ ಜನಾಂಗಗಳು ತಿಳಿಸಲು ದೇವರು ಇಚ್ಛಿಸಿದ್ದರು. ಕ್ರಿಸ್ತ ಯೇಸು ನಿಮ್ಮಲ್ಲಿದ್ದು ಮುಂದಿನ ಮಹಿಮೆಯ ನಿರೀಕ್ಷೆಗೆ ಆಧಾರವಾಗಿದ್ದಾರೆ ಎಂಬುದೇ ಈ ರಹಸ್ಯ. ನಾವು ಸಾರುತ್ತಲಿರುವುದು ಯೇಸು ಕ್ರಿಸ್ತರನ್ನೇ. ಎಲ್ಲರಿಗೂ ಬುದ್ಧಿ ಹೇಳುತ್ತಾ, ಎಲ್ಲರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ, ದೇವರ ಮುಂದೆ ಎಲ್ಲರನ್ನೂ ಕ್ರಿಸ್ತ ಯೇಸುವಿನಲ್ಲಿ ಪರಿಣಿತರಾಗಿ ಊರ್ಜಿತಗೊಳಿಸಲು ಪ್ರಯತ್ನಿಸುತ್ತಿದ್ದೇವೆ. ನನ್ನನ್ನು ಚೇತನಗೊಳಿಸುತ್ತಿರುವ ಯೇಸು ಕ್ರಿಸ್ತರ ಶಕ್ತಿಯಿಂದ ಈ ಗುರಿಯನ್ನು ಸಾಧಿಸಲು ಶ್ರಮವಹಿಸಲು ಹೋರಾಡುತ್ತಿದ್ದೇವೆ. ಪ್ರಭುವಿನ ವಾಕ್ಯವಿದು. Alleluia, 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 Alleluia. ಸರಿ ಸರಿ ಸುರಿಸುವ ನುಡಿಗಳು, ಮನ ಮನ ಮಧುರತೆ ಪದಗಳು, ದೇವರ ಧ್ಯಾನದ ಸ್ವರಗಳು, ಪ್ರಭುವಿನ ಪ್ರೀತಿಯಲಿ ಸಂದೇಶದ ಸಾರವಿದು. ಸರಿ ಸರಿ ಸುರಿಸುವ ನುಡಿಗಳು, ಮನ ಮನ ಮಿಡಿಯುವ ನೊಗಗಳು, ದೇವರ ಧ್ಯಾನದ ಸ್ವರಗಳು, ಪ್ರಭುವಿನ ಪ್ರೀತಿಯಲಿ ಸಂದೇಶದ ಸಾರವಿದು. Alleluia, 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 Alleluia. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಪಿತನು ನನ್ನನ್ನು ಪ್ರೀತಿಸಿದಂತೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲಿರಿ. ನನ್ನ ಪಿತನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿಯವರ ಪ್ರೀತಿಯಲ್ಲಿ ನಾನು ನೆಲೆಗೊಂಡಿರುವ ಹಾಗೆ
ನೀವು ಕೂಡ ನಾನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ ನಿಮ್ಮ ಆನಂದವು ತುಂಬಿ ತುಳುಕಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳುತ್ತಿದ್ದೇನೆ. ನಾನು ಕೊಡುವ ಆಜ್ಞೆ ಏನೆಂದರೆ, ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಗೆಳೆಯರಿಗಾಗಿ ತನ್ನ ಪ್ರಾಣವನ್ನೇ ಧಾರೆ ಎರೆಯುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾರಲ್ಲೂ ಇಲ್ಲ. ನಾನು ಆಜ್ಞಾಪಿಸಿದಂತೆ ನಡೆದರೆ ನೀವು ನನ್ನ ಗೆಳೆಯರು. ನಾನಿನ್ನು ನಿಮ್ಮನ್ನು ದಾಸರೆಂದು ಕರೆಯುವುದಿಲ್ಲ. ಧನಿಯು ಕೆಲಸ ಕಾರ್ಯಗಳು ದಾಸನಿಗೆ ತಿಳಿಯವು. ನಾನಾದರೂ ಪಿತನಿಂದ ಕೇಳಿಸಿಕೊಂಡದೆಲ್ಲ ನಿಮಗೆ ತಿಳಿಸಿದ್ದೇನೆ. ಈ ಕಾರಣ ನಿಮ್ಮನ್ನು ಗೆಳೆಯರೆಂದು ಕರೆದಿದ್ದೇನೆ. ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ನೀವು ಲೋಕಕ್ಕೆ ಹೋಗಬೇಕು, ಸಫಲರಾಗಬೇಕು. ಆ ಫಲ ಶಾಶ್ವತವಾಗಿರಬೇಕೆಂದೇ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನೀವು ನನ್ನ ಹೆಸರಿನಲ್ಲಿ ಪಿತನಿಂದ ಏನು ಕೇಳಿದರೂ ನಿಮಗೆ ಅದು ಸಿಗುವುದು. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂದೇ ನಾನು ನಿಮಗೆ ಕೊಡುವ ಆಜ್ಞೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನಲ್ಮೆಯ ಗುರುವರಿಯರೇ, ಕನ್ಯಾ ಭಗಿನಿಯರೇ, ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ಇಂದು ನಾವು ಯೇಸು ಕ್ರಿಸ್ತರ ಸ್ಪರ್ಶ ಭರವಸೆಯ ಬುನಾದಿ ಎಂಬ ಸತ್ಯವನ್ನು ಧ್ಯಾನಿಸೋಣ. ಆದಿಕಾಂಡದಲ್ಲಿ ನಾವು ನೋಡುತ್ತೇವೆ, ಯಾವಾಗ ಮನುಷ್ಯನು ದೇವರ ವಿರುದ್ಧ ಹೋದನೋ, ದೇವರ ಆಜ್ಞೆಗಳನ್ನು ತಳ್ಳಿ ಹಾಕಿದನೋ, ಅವಿಧೇಯತೆಯಿಂದ ದೇವರಿಂದ ದೂರ ಸರಿದನೋ, ಆಗ ಆತನು ದೈವಿಕ ಜೀವವನ್ನು, ಪವಿತ್ರತೆಯನ್ನು, ನಿಷ್ಕಳಂತೆಯನ್ನು ಹಾಗೂ ದೈವಿ ಜೀವವನ್ನು ಕಳೆದುಕೊಂಡನು. ಆತನಿಗೆ ಮರಣ ಬಂತು. ಇದನ್ನು ನಾವೆಲ್ಲರೂ ಒಪ್ಪಿಕೊಳ್ಳುತ್ತೇವೆ. ಈಗ ಆತನಿಗೆ ದೊರಕಿದ ಒಂದು ಬಹುಮಾನ ಎಂದರೆ ಕೇವಲ ಮರಣ. ಆದರೂ ದೇವರು ಮಮತೆಯಿಂದ, ಪ್ರೀತಿಯಿಂದ ನಿಮಗೆ ರಕ್ಷಕರನ್ನು ಕಳುಹಿಸುತ್ತೇನೆ ಎಂದು ವಾಗ್ದಾನ ಮಾಡುತ್ತಾರೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಮನುಷ್ಯನಿಗೆ ಒಂದು ಭರವಸೆಯು ಮೂಡಿತು. ದೇವರು ನನ್ನನ್ನು ಕೈ ಬಿಡಲಿಲ್ಲ, ದೇವರು ನನ್ನನ್ನು ರಕ್ಷಿಸುತ್ತಾರೆ. ಅವರು ಮೆಸ್ಸಾಯ ರಕ್ಷಕರನ್ನು ಕಳುಹಿಸಿ ತನ್ನನ್ನು ಪುನಃ ತನ್ನ ಸ್ವರೂಪದಲ್ಲಿ ಸೃಷ್ಟಿಸುತ್ತಾರೆ ಎಂಬ ಭರವಸೆಯಿಂದ ಆದಾಮ ಮತ್ತು ಏವಳು ಜೀವಿಸಲು ಪ್ರಾರಂಭ ಮಾಡುತ್ತಾರೆ. ಅದೇ ಭರವಸೆಯನ್ನು ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಪ್ರವಾದಿಗಳ ಮುಖಾಂತರ, ರಾಜರುಗಳ ಮುಖಾಂತರ, ನ್ಯಾಯಾಧೀಶರ ಮುಖಾಂತರ, ಕೀರ್ತನೆಗಾರರ ಮುಖಾಂತರ ಆ ಭರವಸೆಯ ವಾಗ್ದಾನವನ್ನು ಪುನರ್ಕರಿಸುತ್ತಾರೆ. ಕಾಲವು ಪರಿಪಕ್ವವಾದಾಗ ತಮ್ಮ ಪುತ್ರನ ಮುಖೇನ ಈ ಭರವಸೆಯನ್ನು ದೇವರು ಈಡೇರಿಸಿದರು ಎಂಬುದನ್ನು ನಾವು ವಿಶ್ವಾಸಿಸುತ್ತೇವೆ. ಕ್ರಿಸ್ತರು ಯಾವಾಗ ತಮ್ಮ ಬಹಿರಂಗ ಜೀವನವನ್ನು ಆರಂಭಿಸಿ ಬಹಿರಂಗವಾಗಿ ರಕ್ಷಣಾ ಕಾರ್ಯವನ್ನು ಸಾರಲು ಮುಂದಾದರೋ,
ಆಗ ತಂಡೋಪತಂಡವಾಗಿ ಜನರು ಅವರನ್ನು ಹಿಂಬಾಲಿಸುತ್ತಾರೆ. ಕಾರಣ ಯೇಸು ಕ್ರಿಸ್ತರಲ್ಲಿ ತಮ್ಮ ಭರವಸೆಯ ಈಡೇರಿಕೆಯು ನೆರವೇರುತ್ತೆ ಎಂಬ ವಿಶ್ವಾಸವು ಜನರಲ್ಲಿ ಮೂಡಿತು. ಈ ನಿಟ್ಟಿನಲ್ಲಿ ಕೆಲವು ಘಟನೆಗಳನ್ನು ನಾನು ಪವಿತ್ರ ಗ್ರಂಥದ ಮುಖೇನ ನಿಮ್ಮ ಮುಂದೆ ಇಡುತ್ತೇನೆ. ಪ್ರಥಮತವಾಗಿ ಯೇಸು ಕ್ರಿಸ್ತರು ಮಾಡಿದ ಒಂದು ಮಹಾ ಅದ್ಭುತವಾಗಿದೆ. ಕಾನಾ ನಗರದಲ್ಲಿ ಆ ಮದುವೆಯ ಸಮಾರಂಭದಲ್ಲಿ ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾರ್ಪಡಿಸಿದ್ದು. ಜನರಲ್ಲಿ ಖಂಡಿತವಾಗಿಯೂ ಒಂದು ಭರವಸೆಯು ಮೂಡಿ ಬರುತ್ತದೆ. ದೇವರು ಇನ್ನೂ ನಮ್ಮನ್ನು ಪರಿಗಣಿಸಿ ನಮ್ಮ ಅಗತ್ಯಗಳನ್ನು ಪೂರೈಸುತ್ತಾರೆ, ನಮ್ಮನ್ನು ಕಾಪಾಡುತ್ತಾರೆ ಎಂಬ ಭರವಸೆಯು ಅಲ್ಲಿ ಮೂಡಿ ಬಂತು. ಇದು ರಕ್ಷಣಾ ಕಾರ್ಯದಲ್ಲಿ ಪ್ರಪ್ರಥಮವಾದ ಅದ್ಭುತವಾಗಿದೆ. ಎರಡನೇದಾಗಿ ನಾವು ನೋಡುತ್ತೇವೆ, ಸಮಾರ್ಯದ ಮಹಿಳೆಯು ಆ ನೀರನ್ನು ಸೇದಲು ಬಾವಿ ಹತ್ರ ಬಂದಾಗ ಯೇಸು ಕ್ರಿಸ್ತರ ದರ್ಶನವು ಈಕೆಗೆ ಆಯಿತು. ಯೇಸು ಕ್ರಿಸ್ತರೊಡನೆ ಸಂಭಾಷಣೆಯನ್ನು ಗೈದರು. ತದನಂತರ ಅವರು ಯೇಸು ಕ್ರಿಸ್ತರು ನಿಜವಾಗಿಯೂ ಮೆಸ್ಸಾಯ ಅಂತ ಒಪ್ಪಿಕೊಂಡು ಜನರಿಗೆ ಹೋಗಿ ಸಾರುತ್ತಾರೆ. ಬಂದು ನೋಡಿ, ಒಬ್ಬ ಪ್ರವಾದಿ, ಒಬ್ಬ ಮೆಸ್ಸಾಯ ನಮ್ಮ ಮಧ್ಯೆ ಬಂದಿರ್ತಾರೆ, ಅವರು ನನ್ನ ವಿಷಯ ಎಲ್ಲ ತಿಳಿಸಿ ಯಾವ ರೀತಿಯಲ್ಲಿ ದೇವರನ್ನು ಆರಾಧಿಸಬೇಕೆಂದು ತೋರಿಸಿಕೊಟ್ಟಿದ್ದಾರೆ ಎಂಬ ಅಂಶವನ್ನು ಜನರಿಗೆ ಸಾರುತ್ತಾರೆ. ಜನರು ತಂಡೋಪವಾಗಿ ಬಂದು ಅವರ ಈ ಭರವಸೆಯನ್ನು ಕ್ರಿಸ್ತರಲ್ಲಿ ನಿವೇದಿಸುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಮೂರನೇದಾಗಿ ನಾವು ನೋಡಬಹುದು, ಆ ಬೆತ್ಪಾದ ಕೊಳದ ಪಕ್ಕದಲ್ಲಿ 38 ವರ್ಷಗಳಿಂದ ನರಳುತ್ತಿದ್ದ ಒಬ್ಬ ಮನುಷ್ಯನನ್ನು ಯೇಸು ಕ್ರಿಸ್ತರು ಸ್ಪರ್ಶಿಸುತ್ತಾರೆ. ಗುಣಮುಖ ಹೊಂದಲು ನಿನಗೆ ಇಷ್ಟ ಇದೆಯೇ ಅಂತ ಅವನಿಗೆ ಇಷ್ಟ ಇದೆ ಅಂತ ತಿಳಿದ ಮೇಲೆ ಯೇಸು ಕ್ರಿಸ್ತರು ಅವರಲ್ಲಿರುವ ವಿಶ್ವಾಸದ ಮುಖಾಂತರ ಆ ಭರವಸೆಯನ್ನು ಅವರಿಗೆ ನೀಡಿ ಗುಣಮುಖಗೊಳಿಸುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಇನ್ನೊಂದು ಘಟನೆ ನಮ್ಮ ಮನಸ್ಸಿಗೆ ಬರಬೇಕಾಗಿದೆ. ಏನೆಂದರೆ, ವ್ಯಭಿಚಾರ ಮಾಡುವಾಗ ಸಿಕ್ಕಬಿದ್ದ ಹೆಂಗಸನ್ನು ಕಲ್ಲಿನಿಂದ ಹೊಡೆದು ಸಾಯಿಸಬೇಕೆಂಬ ಜನರ ಅಭಿಪ್ರಾಯ ವಿರುದ್ಧ ಯೇಸು ಕ್ರಿಸ್ತರು ಈಕೆಯನ್ನು ರಕ್ಷಿಸುತ್ತಾರೆ. ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮುಂದೆ ಪಾಪ ಮಾಡಬೇಡ. ಪಾಪಿಗಳಾದ ನಾವು ಈ ಒಂದು ವಾಕ್ಯವನ್ನು ನಿಜವಾಗಿಯೂ ಧ್ಯಾನಿಸಬೇಕು. ನಮ್ಮನ್ನು ದೇವರು ಖಂಡಿಸುವುದಿಲ್ಲ, ಆದರೆ ಸ್ವರ್ಗೀಯ ವಾಗ್ದಾನದ, ಸ್ವರ್ಗೀಯ ಸಂಭಾವನೆಯ ರಕ್ಷಣೆಯ ಭರವಸೆಯನ್ನು ನೀಡುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಪಾಪಿಗಳನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ಆದ್ದರಿಂದ ಪಾಪಕ್ಕೆ ಕ್ಷಮೆ ದೊರಕುತ್ತದೆ. ಸ್ವರ್ಗೀಯ ಸಂಭಾವನೆಯ ಭರವಸೆಯು ನಮಗೆ ಸಿಗುತ್ತದೆ. ನಾನೇ ಉತ್ತಮವಾದ ಕುರಿಗಾಯಿ. ಉತ್ತಮವಾದ ಕುರಿಗಾಯಿಯು ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುತ್ತಾನೆ ಎಂದು ಯೇಸು ಕ್ರಿಸ್ತರು ತಮ್ಮ ಜೀವನದ ಉದ್ದೇಶವನ್ನು ಜನರಿಗೆ ಸಾರಿದರು. ತಾವು ಬಂದದ್ದು ನಮಗೋಸ್ಕರ ಪ್ರಾಣವನ್ನು ನೀಡಲು, ನಮ್ಮನ್ನು ರಕ್ಷಿಸಲು. ಆದ್ದರಿಂದ ನಮ್ಮ ರಕ್ಷಣೆಯು ಕ್ರಿಸ್ತರು ಖಂಡಿತವಾಗಿ ನೆರವೇರಿಸುತ್ತಾರೆ ಎಂಬ ಭರವಸೆಯು ನಮ್ಮಲ್ಲಿ ಇದ್ದೇ ಇರಬೇಕು. ಪ್ರಿಯ ಸಹೋದರ ಸಹೋದರಿಯರೇ, 18 ವರ್ಷಗಳಿಂದ ದೆವ್ವ ಪೀಡಿತಳಾದ ಒಬ್ಬ ಗೂಣಿ ಆಕೆಯನ್ನು ಕ್ರಿಸ್ತರು ಗುಣಪಡಿಸಿ ಈಕೆಯಲ್ಲಿ ಆ ಸಂತಸದ ಆ ಭರವಸೆಯನ್ನು ತುಂಬುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಒಂದು ಉತ್ತಮವಾದ ಸಂದೇಶವನ್ನು ಯೇಸು ಕ್ರಿಸ್ತ ನಮಗೆ ನೀಡಿದರು. ಸಾಬತ್ ದಿನ ಇರುವುದು ಮನುಷ್ಯನಿಗೋಸ್ಕರ,
ಮನುಷ್ಯನು ಇರುವುದು ಸಬ್ಬತ್ತಿಗಲ್ಲ. ದೇವರ ಕಟ್ಟಳೆಯನ್ನು ಅಥವಾ ನಾವು ಮಾಡುವ ಪ್ರಾರ್ಥನೆ ಎಲ್ಲವೂ ನಮಗೋಸ್ಕರ ಇರುವುದು. ಯಾಕೆಂದರೆ ಇವುಗಳ ಮುಖಾಂತರ ರಕ್ಷಣೆಯನ್ನು ದೇವರು ನಮ್ಮಲ್ಲಿ ನೆರವೇರಿಸುತ್ತಾರೆ, ಆ ಸ್ವರ್ಗೀಯ ಸಂಭಾವನೆಯನ್ನು ನೀಡುತ್ತಾರೆ ಎಂಬ ಭರವಸೆಯೂ ನಮ್ಮಲ್ಲಿ ಮೂಡುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಅದೇ ರೀತಿ ಯೇಸು ಕ್ರಿಸ್ತರು ಮರುಕಪಟ್ಟು ಕನಿಕರ ತೋರಿಸಿ ಮಮತೆಯಿಂದ ಅನೇಕ ಕುಷ್ಠರೋಗಿಗಳನ್ನು ಗುಣಪಡಿಸಿದರು. ಯಾಕೆಂದರೆ ಇದು ಕರುಣೆಯ, ಕನಿಕರದ, ಮಮತೆಯ ಒಂದು ಸ್ಪರ್ಶವಾಗಿತ್ತು. ಅದೇ ಪ್ರಭು ಯೇಸು ಕ್ರಿಸ್ತರು ಕನಿಕರದಿಂದ, ಮಮತೆಯಿಂದ ನಮ್ಮನ್ನು ಕೂಡ ಈಕ್ಷಿಸುತ್ತಾರೆ, ನಮ್ಮ ಮೇಲೂ ಕೂಡ ತಮ್ಮ ಆಶೀರ್ವಾದವನ್ನು ನೀಡುತ್ತಾರೆ. ಈ ಭರವಸೆಯಲ್ಲಿ ನಾವು ಜೀವಿಸುತ್ತೇವೆ. ಪಾರ್ಶ್ವವಾಯು ರೋಗಿಗೆ ಯೇಸು ಕ್ರಿಸ್ತರು ಹೇಳಿದ ಮಾತುಗಳು, ಮಗು, ನಿನ್ನ ಪಾಪಗಳು ಕ್ಷಮಿಸಲಾಗಿವೆ. ದೇವರು ನಮ್ಮ ಪಾಪಗಳನ್ನು ಅಳಿಸದೆ ಉಳಿಸುವುದಿಲ್ಲ, ಕ್ಷಮಿಸುತ್ತಾರೆ. ಆದ್ದರಿಂದ ಬದುಕಲು ನಮಗೆ ಸಾಧ್ಯವಾಗುತ್ತದೆ. ದೇವರ ಪ್ರೀತಿಯ ಮಕ್ಕಳಾಗಿ ಜೀವಿಸಲು ನಮಗೆ ಸಾಧ್ಯವಾಗುತ್ತದೆ. ನಾವು ದೇವರ ಪ್ರೀತಿಯ ಮಕ್ಕಳಾಗಿ, ಅವರ ಪ್ರಜೆಗಳಾಗಿ, ಯೇಸು ಕ್ರಿಸ್ತರ ಶಿಷ್ಯರಾಗಿ ಬಾಳಲು ನಮಗೆ ಸಾಧ್ಯವಾಗುತ್ತದೆ. ಈ ಭರವಸೆಯಿಂದ ನಾವು ಜೀವಿಸುತ್ತಿರುವಾಗ ಒಂದು ಒಳ್ಳೆಯ ಜೀವನವನ್ನು ನಡೆಸಲು ನಮಗೆ ಸಾಧ್ಯ. ಪರರ ಸೇವೆಯೇ ಪರಮಾತ್ಮನ ಸೇವೆ ಎಂದು ನಾವು ಎಲ್ಲರೂ ಹೇಳುತ್ತೇವೆ. ಹೀಗಿರುವಾಗ ಯೇಸು ಕ್ರಿಸ್ತರು ಹೇಳಿದ್ದೇನೆಂದರೆ, ಇವರಲ್ಲಿ ಒಬ್ಬನಿಗೆ, ಅವನೆಷ್ಟೇ ಕನಿಷ್ಠವಾಗಿರಲಿ, ನೀವು ಹೀಗೆ ಮಾಡಿದಾಗಲೆಲ್ಲ ಅದನ್ನು ನನಗೆ ಮಾಡಿದಿರಿ ಎಂದು ಸತ್ಯವಾಗಿ ನಿಮಗೆ ಹೇಳುತ್ತೇನೆ. ಸ್ವರ್ಗದಲ್ಲಿ ನಿಮಗೆ ಸಂಭಾವನೆಯು ಇರುವುದು. ನನ್ನ ಹೆಸರಿನಲ್ಲಿ ಒಂದು ಲೋಟ ನೀರನ್ನು ಕೊಟ್ಟರೂ ಅದಕ್ಕೆ ಉತ್ತಮವಾದ ಸಂಭಾವನೆ ಇದೆ. ಪ್ರಿಯ ಸಹೋದರ ಸಹೋದರಿಯರೇ, ಕ್ರಿಸ್ತರ ನಾಮದಲ್ಲಿ ಮಾಡುವ ಪ್ರತಿಯೊಂದು ಕಾರ್ಯಕ್ಕೆ ನಮಗೆ ಸಂಭಾವನೆ ಇದೆ, ಆಶೀರ್ವಾದ ಇದೆ. ಇದು ಯೇಸು ಕ್ರಿಸ್ತರು ನಮಗೆ ನೀಡಿದ ವಚನವಾಗಿದೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರು ಅನೇಕ ರೋಗಿಗಳನ್ನು ಮುಟ್ಟಿ ಅವರನ್ನು ಗುಣಪಡಿಸಿದರು. ಎಷ್ಟು ಸಂತಸ, ಸಂತೋಷ, ಆನಂದ ಅವರಲ್ಲಿ ತುಂಬಿತ್ತು. ಒಂದು ಅನುರಾಗದಿಂದ, ಒಂದು ವಾತ್ಸಲ್ಯದಿಂದ, ಸಹಾನುಭೂತಿಯಿಂದ, ಅನುಕಂಪದಿಂದ ಯೇಸು ಕ್ರಿಸ್ತರು ನಮ್ಮನ್ನು ಈಕ್ಷಿಸುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಆದ್ದರಿಂದ ಭರವಸೆಯಲ್ಲಿ ನಮಗೆ ಜೀವಿಸಲು ಸಾಧ್ಯ. ಕ್ರಿಸ್ತರಲ್ಲಿ ವಿಶ್ವಾಸವನ್ನು ನಿವೇದಿಸಲು ನಮಗೆ ಸಾಧ್ಯ. ಆದ್ದರಿಂದಲೇ ನಾವು ಆ ವಿಶ್ವಾಸದಿಂದ, ಒಂದು ಭರವಸೆಯಿಂದ ಈ ಯಾತ್ರಿಕ ಪಯಣವನ್ನು ಆರಂಭಿಸಿ ಇಲ್ಲಿ ಬಂದಿದ್ದೇವೆ. ದೋರ್ನಳ್ಳಿ ಸಂತ ಅಂತೋನಿಯವರ ಮುಖಾಂತರ ದೇವರೊಡನೆ ಭಿನ್ನಯಿಸಲು, ಬೇಡಿಕೊಳ್ಳಲು, ದೇವರನ್ನು ಸ್ತುತಿಸಲು, ಆರಾಧನೆ ಮಾಡಲು, ಅವರಿಗೆ ಉತ್ತಮವಾದ ಬಲಿಪೂಜೆಯನ್ನು ಒಪ್ಪಿಸಿಕೊಡಲು ಮತ್ತು ನಮ್ಮ ನೆನಕಿಯನ್ನು, ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಬಂದಿದ್ದೇವೆ. ಹೇಗೆ? ಯಾತಕ್ಕೋಸ್ಕರ? ವಿಶ್ವಾಸದಿಂದ. ಮತ್ತು ನಮ್ಮ ಜೀವನವು ಖಂಡಿತವಾಗಿಯೂ ಒಂದು ಸುಗಮವಾದ ಜೀವನವಾಗುತ್ತದೆ, ಒಂದು ಸಂತೋಷಕರವಾದ ಜೀವನವಾಗುತ್ತದೆ. ನಮಗೆ ಒದಗುವ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಸಂತ ಅಂತೋಣಿಯವರ ಮುಖಾಂತರ ದೇವರು ನೀಗಿಸುತ್ತಾರೆ. ನಮಗೆ ಸಂತಸ, ನಮಗೆ ಒಂದು ರೀತಿಯಲ್ಲಿ ನೆಮ್ಮದಿ, ಶಾಂತಿಯನ್ನು ಕೊಡುತ್ತಾರೆ ಎಂಬ ಭರವಸೆಯಿಂದ ನಾವು ಬಂದಿರುವಾಗ ಖಂಡಿತವಾಗಿಯೂ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಯಾವಾಗ ನಾವು ದೇವರನ್ನು ಪ್ರೀತಿಸುತ್ತೇವೋ, ಇವತ್ತಿನ ಸುಸಂದೇಶದಲ್ಲಿ ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂದು ಯೇಸು ಕ್ರಿಸ್ತರು ವಚನಿಸಿದ್ದಾರೆ. ಯೇಸು ಕ್ರಿಸ್ತರು ನಮ್ಮನ್ನು ಸಂಪೂರ್ಣವಾಗಿ ಪ್ರೀತಿಸಿ, ಪರಿಪೂರ್ಣವಾಗಿ ಪ್ರೀತಿಸಿ ನಮಗೆ ತಮ್ಮ ಜೀವವನ್ನೇ ನೀಡಿದ್ದಾರೆ.
ಒಬ್ಬನು ತಮ್ಮ ಗೆಳೆಯನಿಗೆ ನೀಡುವ ಪ್ರಾಣ ಕೊಡುವುದಕ್ಕಿಂತ ಮಿಗಿಲಾದ ಪ್ರೀತಿ ಇಲ್ಲ ಎಂದು ವಚನಿಸಿದ್ದಾರೆ. ಕೇವಲ ಗೆಳೆಯವರಿಗೆಲ್ಲ, ನಮಗೆ ಶತ್ರುಗಳಿಗೆ, ಪಾಪಿಷ್ಠರಿಗೆ ಯೇಸು ಕ್ರಿಸ್ತ ತಮ್ಮ ಜೀವವನ್ನೇ ತೆತ್ತಿದ್ದಾರೆ. ಹಾಗಾದರೆ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮಲ್ಲಿ ಕೂಡ ಯೇಸು ಕ್ರಿಸ್ತರ ಅಗಾಧವಾದ ಪ್ರೀತಿಯು ಖಂಡಿತವಾಗಿಯೂ ಇರಬೇಕು. ಈ ನಿಟ್ಟಿನಲ್ಲಿ ನಾವು ಸಂತ ಅಂತೋಣಿಯವರಲ್ಲಿ ನಮ್ಮ ಭರವಸೆ ಇಟ್ಟು ಒಂದು ರೀತಿಯಲ್ಲಿ ವಿಶ್ವಾಸವಿಟ್ಟು ಬಂದಿದ್ದೇವೆ. ತಮ್ಮ ಮಹಿಮೆ, ಪ್ರೀತಿ, ವಾತ್ಸಲ್ಯಗಳನ್ನು ನಾವು ಗೊಳಿಸುತ್ತೇವೆ. ಸಹಸ್ರಾರು ಭಕ್ತಾದಿಗಳೇ ಸಂತ ಅಂತೋಣಿಯವರು, ದೋರ್ನಳ್ಳಿಯ ಸಂತ ಅಂತೋಣಿಯವರು ಒಂದು ರೀತಿಯಲ್ಲಿ ಆಶ್ರಯದಾತರಾಗಿದ್ದಾರೆ. ಅವರ ಕೃಪಾವರಗಳನ್ನು ಸ್ಮರಿಸಿ ಹೋದವರಿಗೆ ಅವರಿತ್ತ ಶಾರೀರಿಕ ಹಾಗೂ ಆಧ್ಯಾತ್ಮಿಕ ವರದಾನಗಳು ಅಸಂಖ್ಯಾತವಾಗಿವೆ. ಕಳೆದು ಹೋದ ವಸ್ತುಗಳನ್ನು ಮತ್ತೆ ಪಡೆದ ಪ್ರಸಂಗಗಳು, ಗುಣವಾದ ವ್ಯಾಧಿಗಳು, ನಿರುದ್ಯೋಗಿಗಳು ಉದ್ಯೋಗ ಗಳಿಸಿಕೊಳ್ಳುವುದು, ನ್ಯಾಯಾಲಯದಲ್ಲಿ ಜಯವನ್ನು ಪಡೆಯುವುದು, ಸಂತಾನವಿಲ್ಲದ ದಂಪತಿಗಳು ಮಕ್ಕಳನ್ನು ಪಡೆಯುವ ನಿದರ್ಶನಗಳು ಹಲವು, ಹನ್ನೊಂದು ಸಹಸ್ರಾರುಗಳು ಇವೆ. ಹಾಗಾದರೆ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮಲ್ಲಿ ವಿಶ್ವಾಸವಿರುವಾಗ ಒಂದು ಉತ್ತಮವಾದ ಭರವಸೆಯು ಮೂಡಿಬರಬೇಕು. ಯೇಸು ಕ್ರಿಸ್ತರನ್ನು ಸ್ಪರ್ಶಿಸುವಾಗ ಅವರು ನಮ್ಮ ಜೊತೆ ಇದ್ದಾರೆ, ನಮ್ಮ ರಕ್ಷಕರಾಗಿದ್ದಾರೆ, ನಮ್ಮನ್ನು ಕ್ಷಮಿಸುತ್ತಾರೆ, ನಮ್ಮನ್ನು ಪ್ರೀತಿಸುತ್ತಾರೆ ಮತ್ತು ಒಂದು ದಿವಸ ನಮ್ಮನ್ನು ಆ ಸ್ವರ್ಗೀಯ ಲೋಕಕ್ಕೆ ಕರೆದೊಯ್ಯುವರು ಎಂಬ ವಾಗ್ದಾನವನ್ನು ನಾವು ಖಂಡಿತವಾಗಿಯೂ ನಂಬಲೇಬೇಕು, ವಿಶ್ವಾಸಿಸಲೇಬೇಕು. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಕಡೆಯದಾಗಿ ಈ ನಿಟ್ಟಿನಲ್ಲಿ ನಾನು ಹೇಳುವುದೇನೆಂದರೆ, ನಾವು ಎಲ್ಲ ದಿವಸಗಳಲ್ಲಿ ಆದಷ್ಟು ಮಟ್ಟಿಗೆ ಒಂದು 3-4 ಅಂಶಗಳನ್ನು ನೆನಪಿಗೆ ತರಬೇಕು. ಅದೇನೆಂದರೆ, ನಾನು ಯೇಸು ಕ್ರಿಸ್ತರನ್ನು ನೋಡುತ್ತಿದ್ದೇನೆ, ಯೇಸು ಕ್ರಿಸ್ತರ ಮಾತುಗಳನ್ನು ಆಲಿಸುತ್ತೇನೆ, ಯೇಸು ಕ್ರಿಸ್ತರ ದಾರಿಯಲ್ಲಿ ನಡೆಯುತ್ತೇನೆ, ಅವರನ್ನು ಸಂಪೂರ್ಣವಾಗಿ ಪ್ರೀತಿಸುತ್ತೇನೆ. I see Jesus Christ. I listen to Jesus Christ. I follow Jesus Christ. I love Jesus. ಈ 4 ಅಂಶಗಳು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ನಾವು ಇಟ್ಟುಕೊಳ್ಳಬೇಕು. ಆಗಾಗ ಅದನ್ನು ನಾವು ನೆನಪಿಸಿಕೊಳ್ಳಬೇಕು. ಆಗ ನಮ್ಮ ಜೀವನವು ಖಂಡಿತವಾಗಿಯೂ ಕ್ರಿಸ್ತಿಯ ಜೀವನವಾಗಲು ಸಾಧ್ಯ. ನಮ್ಮ ಜೀವನದಲ್ಲಿ ದೃಢವಾದ ವಿಶ್ವಾಸವು ಮೂಡಿಬರುವುದು ಖಂಡಿತ. ನಮ್ಮ ಭರವಸೆಯು ನಿಜವಾಗಿಯೂ ಒಂದು ಉತ್ತಮವಾದ ಭರವಸೆ ಆಗುವುದರಲ್ಲಿ ಸಂದೇಹವಿಲ್ಲ. ಹಾಗಾದರೆ ಪ್ರಿಯ ಸಹೋದರ ಸಹೋದರಿಯರೇ, ಈ ನವೀನಕ್ಕೆ ಬಂದಿರುವ ನಾವು ಒಂದು ಪ್ರತ್ಯೇಕವಾದ ಸಂದೇಶವನ್ನು ಪಡೆಯಬೇಕು. ಅದೇನೆಂದರೆ, ಯೇಸು ಕ್ರಿಸ್ತರ ಸ್ಪರ್ಶವು, ಯೇಸು ಕ್ರಿಸ್ತರ ನಮ್ಮೊಡನೆ ಇರುವ ಅವರ ವ್ಯಕ್ತಿತ್ವವು, ಕ್ರಿಸ್ತತ್ವವು ನಮ್ಮನ್ನು ಭರವಸೆಯ ಹಾದಿಯಲ್ಲಿ ಮುಂದುವರಿಯಬೇಕು. ನಾವು ಪ್ರತಿಯೊಂದು ಗಳಿಗೆಯಲ್ಲಿಯೂ, ಪ್ರತಿಯೊಂದು ದಿವಸವೂ ಕ್ರಿಸ್ತರನ್ನೇ ಕಾಣಬೇಕು, ಅವರ ಮಾತುಗಳನ್ನೇ ಕೇಳಬೇಕು, ಅವರು ತೋರಿಸುವ ದಾರಿಯಲ್ಲೇ ನಡೆಯಬೇಕು, ಅವರನ್ನೇ ಸಂಪೂರ್ಣವಾಗಿ ಪ್ರೀತಿಸಬೇಕು. ಭಕ್ತ ವಿಶ್ವಾಸಿಗಳ ಪ್ರಾರ್ಥನೆ. ನಿಂತುಕೊಳ್ಳಿ. ಸಹೋದರ ಸಹೋದರಿಯರೇ,
ವಿಶ್ವಗುರು ಧರ್ಮಾಧ್ಯಕ್ಷರುಗಳು ಮತ್ತು ಗುರುಗಳ ಮುಖಾಂತರ ಬರುವ ನಿಮ್ಮ ಬೋಧನೆಗಳಿಗೆ ನಾವು ವಿಧೇಯರಾಗಿ ಬಾಳುವ ವರ ನೀಡುವಂತೆ ಪ್ರಾರ್ಥಿಸೋಣ. ದೂರಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ಭೂಲೋಕದಲ್ಲಿ ವಾಸಿಸುತ್ತಿರುವ ನಮಗೆ ನಿಮ್ಮ ದಯೆಯನ್ನು ವರವನ್ನು ನೀಡಿ ನಮ್ಮ ಪಾಪಗಳಿಗೆ ಶಿಕ್ಷೆಯ ರೂಪದಲ್ಲಿ ನರಕದಲ್ಲಿ ನಾವು ಬೀಳದಂತೆ ನಮ್ಮನ್ನು ರಕ್ಷಿಸಿ ಎಂದು ಪ್ರಾರ್ಥಿಸೋಣ. ದೂರಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ವಿಶ್ವಾಸ, ನಂಬಿಕೆ, ದೈವ ಪ್ರೀತಿ ಹಾಗೂ ನೆರೆಯವರ ಪ್ರೀತಿ ಎಂಬ ಮೌಲ್ಯಗಳನ್ನು ಪಡೆದು ನಮ್ಮ ಮಕ್ಕಳು ಮತ್ತು ಯುವಕ ಯುವತಿಯರ ಪವಿತ್ರ ಜೀವನ ನಡೆಸಿ ತಮ್ಮ ಭವಿಷ್ಯವನ್ನು ಸರಿಯಾಗಿ ರೂಪಿಸಿಕೊಳ್ಳಲು ಪವಿತ್ರಾತ್ಮರು ಅವರಿಗೆ ಮಾರ್ಗ ತೋರಿಸಲೆಂದು ಪ್ರಾರ್ಥಿಸೋಣ. ದೂರಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಾವು ಲೌಕಿಕ ಸುಖ ಭೋಗಗಳನ್ನು ತೊರೆದು ದುರ್ಗುಣಗಳನ್ನು ತ್ಯಜಿಸಿ ಧರ್ಮಸಭೆಯ ನಿಯಮಗಳ ಪ್ರಕಾರ ಬಾಳಲು ಜ್ಞಾನ ಪಡೆದು ಬಡಬಗ್ಗವರಿಗೂ ಅನಾಥರಿಗೂ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ದಾನ ಧರ್ಮವನ್ನು ಅನುಸರಿಸಿ ಬಾಳಲು ಮನಸ್ಸನ್ನು ನೀಡಲಿ ಎಂದು ಪ್ರಾರ್ಥಿಸೋಣ. ದೂರಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆ ಆಲಿಸಿರಿ. ನಮ್ಮ ಕೆಲಸ ಕಾರ್ಯಗಳನ್ನು ದೇವರು ಆಶೀರ್ವದಿಸಿ ನಮ್ಮ ಅವಶ್ಯಕತೆಗಳಿಗೆ ಬೇಕಾದ ಆಸ್ತಿ ಅಂತಸ್ತನ್ನು ಆರೋಗ್ಯ ಭಾಗ್ಯವನ್ನು ಪಡೆದು ಹಾಗೂ ಎಲ್ಲ ವ್ಯಾಧಿಷ್ಠರು ಗುಣ ಹೊಂದಬೇಕೆಂದು ಪ್ರಾರ್ಥಿಸೋಣ. ದೂರಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಒಂದೇ ಕುಟುಂಬವಾಗಿ ಇಲ್ಲಿ ಸೇರಿರುವ ನಮ್ಮೆಲ್ಲರ ಕೋರಿಕೆಗಳನ್ನು ನೆರವೇರುವಂತೆ ದೇವರಲ್ಲಿ ಪ್ರಾರ್ಥಿಸೋಣ. ದೂರಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈಗ ಮೌನವಾಗಿ ಸ್ವಂತ ಅಭಿಪ್ರಾಯಗಳಿಗೋಸ್ಕರ ಬೇಡಿಕೊಳ್ಳೋಣ. ಸರ್ವಶಕ್ತ ದೇವರೇ, ನಾವು ದೋರ್ನಳ್ಳಿಯ ಮಹಾಸಂತ ಅಂತೋಣಿಯವರ ಮುಖಾಂತರ ಬೇಡಿದ ಪ್ರಾರ್ಥನೆಗಳನ್ನು ಆಲಿಸಿರಿ. ನಮಗೆ ಬೇಕಾಗಿರುವ ವರದಾನಗಳನ್ನು ಆಶೀರ್ವಾದಗಳನ್ನು ಕರುಣಿಸಿರಿ. ನಾವು ನಿಮ್ಮ ಮಕ್ಕಳಾಗಿ ಜೀವಿಸಲು ಹಾಗೂ ವಿಶ್ವಾಸದಿಂದ ಬಾಳಲು ಮತ್ತು ಒಂದು ದಿವಸ ನಾವು ನಿಮ್ಮೊಡನೆ ಇದ್ದು ಸದಾ ಜೀವಿಸುತ್ತೇವೆ, ಆ ನಿತ್ಯ ಜೀವನವನ್ನು ಪಡೆಯುತ್ತೇವೆ ಎಂಬ ಭರವಸೆಯನ್ನು ಹೊತ್ತಿ ನಮ್ಮ ಜೀವನವನ್ನು ಮುನ್ನಡೆಸಲು ಬೇಕಾದ ವರದಾನಗಳನ್ನು ಆಶೀರ್ವಾದವನ್ನು ನೀಡಿರಿ. ಈ ಪ್ರಾರ್ಥನೆ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಬೇಡಿಕೊಳ್ಳುತ್ತೇವೆ. ಆಮೆನ್. ತನು ಮನದಾಯಿ ಕಾಣಿಕೆಯ ದೈನ್ಯದಿ ಸ್ವೀಕರಿಸು, ತಂದೆ ಪ್ರೇಮದಿ ಅನುಗೊಳಿಸು. ಜೀವನದ ಸುಖ ನೋವುಗಳ ಫಲವಾಗಿ ತಂದಿರುವೆ, ತಂದೆ ಮನಸಾರೆ ನೀ ಅರಸು.
ಸ್ನೇಹದ ಉಡುಗೊರೆ ತಂದಿರುವೆ, ಪ್ರೇಮದಿ ಇವುಗಳನುಗೊಳಿಸು. ಸ್ನೇಹದ ಉಡುಗೊರೆ ತಂದಿರುವೆ, ಪ್ರೇಮದಿ ಇವುಗಳನುಗೊಳಿಸು. ಮನಸಾರೆ ಸ್ವೀಕರಿಸು ತಂದೆ, ಮನಸಾರೆ ಸ್ವೀಕರಿಸು. ತನ್ಮನದ ಈ ಕಾಣಿಕೆಯ ದೈನ್ಯದಿ ಸ್ವೀಕರಿಸು. ತಂದೆ ಪ್ರೇಮದಿ ಅನುಭವಿಸು. ಜೀವನದ ಸುಖ ನೋವುಗಳ ಫಲವಾಗಿ ತಂದಿರುವೆ, ತಂದೆ ಮನಸಾರೆ ನೀರಸು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಈ ಪವಿತ್ರ ಬಲಿಯು ಸರ್ವಶಕ್ತ ಪಿತದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಸರ್ವಶಕ್ತ ದೇವರೇ, ಸಂತ ಅಂತೋಣಿಯವರ ಗೌರವಾರ್ಥವಾಗಿ ನಾವು ಅರ್ಪಿಸುವ ಈ ಬಲಿಯು ನಿಮ್ಮ ಮಹಿಮಾ ಪ್ರತಾಪವನ್ನು ಪ್ರಸಿದ್ಧಪಡಿಸಲಿ. ಅಂತೆ ನಮಗೂ ನಿಮ್ಮ ರಕ್ಷಣಾ ಫಲಗಳನ್ನು ಗಳಿಸಿಕೊಡಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭುವೇ, ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವೆಲ್ಲ ಕಾಲಗಳಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ಯುಕ್ತವೂ ಹಿತಕರವೂ ಆಗಿದೆ. ಪ್ರಭುವೇ, ಸಂತ ಅಂಥೋಣಿಯವರ ನೊವೇನದಿಂದ ಧರ್ಮಸಭೆಯನ್ನು ಹರ್ಷಗೊಳಿಸುತ್ತೀರಿ. ಸಂತರ ಆದರ್ಶ ಬಾಳಿನಿಂದ ನಮ್ಮನ್ನು ಪ್ರೇರೇಪಿಸುತ್ತೀರಿ. ಅವರ ದಿವ್ಯ ಬೋಧನೆಯಿಂದ ನಮಗೆ ಸದಾಚಾರವನ್ನು ಕಲಿಸುತ್ತೀರಿ. ಅವರ ಪ್ರಾರ್ಥನೆಗಳ ಮೂಲಕ ನಮ್ಮನ್ನು ಕಾಪಾಡುತ್ತೀರಿ. ಆದುದರಿಂದ ಸಕಲ ದೂತ ಸಮೂಹಗಳೊಂದಿಗೆ ನಾವು ನಿಮ್ಮ ಸ್ತುತಿಗೀತೆಯನ್ನು ಹಾಡುತ್ತಾ ನಿಮ್ಮನ್ನು ನಿರಂತರವಾಗಿ ಭಜಿಸುತ್ತಾ ಆರಾಧಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರು, ನೀವು ಪರಿಶುದ್ಧರು. ಸೇನಾಧೀಶ್ವರ ಪ್ರಭು ದೇವರು ಪರಿಶುದ್ಧರು, ದೇವರು ಪರಿಶುದ್ಧರು. ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ಹೋಸನ, ಮಹೋನ್ನತದಲ್ಲಿ ಹೋಸನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸನ, ಮಹೋನ್ನತದಲ್ಲಿ ಹೋಸನ, ಮಹೋನ್ನತದಲ್ಲಿ ಹೋಸನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ. ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರಾತ್ಮರ ಕ್ರಿಯಾಶಕ್ತಿಯಿಂದ
ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವು ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದುದರಿಂದ ಪ್ರಭು, ಪ್ರತಿಷ್ಠಾಪಿಸಲು ನಿಮ್ಮಲ್ಲಿಗೆ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮನ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭು, ನಮ್ಮ ಪುತ್ರರು ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟಳೆಯಂತೆ ಈ ಪರಮಾರಾಶಗಳನ್ನು ಆಚರಿಸಿರುವ ನಾವು ನಿಮ್ಮನ್ನು ದೈನದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ನಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿರಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನೀವು ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಮರಣವನ್ನು ಸಾರುತ್ತೇವೆ, ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ. ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಪುತ್ರರ ರಕ್ಷಣಾ ಯಾತನೆ, ಅವರ ಅದ್ಭುತಕರವಾದ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತಿರುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನಿಮಗೆ ಕೃತಜ್ಞತಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆಯ ಬಲಿ ಕಾಣಿಕೆಗಳನ್ನು ವೀಕ್ಷಿಸಿರಿ. ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಲು ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರ ಆತ್ಮಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವಮಾತೆ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಮಹಿಮಾಭರಿತ ರಕ್ತಶಾಸ್ತ್ರಿಗಳೊಂದಿಗೂ ಡೋರ್ನಲ್ಲಿ ಮಹಾಸಂತ ಅಂತೋನಿಯವರೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯ ಆನಂದಿಗೆ ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ಬಿನ್ನಹದಿಂದ ನಿಮ್ಮ ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು, ನಮ್ಮನ್ನು ನಿಮ್ಮನ್ನು ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವರ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಪ್ರೇಷಿತ ಆಡಳಿತ ಅಧಿಕಾರಿ ಮಹಾಧರ್ಮಾಧ್ಯಕ್ಷ ಬರ್ನಾರ್ಡ್ ಮೋರಾಸ್ ಅವರೊಂದಿಗೂ
ಧರ್ಮಾಧ್ಯಕ್ಷ ವರ್ಗದೊಂದಿಗೂ ಸಕಲ ಯಾಚಕರೊಂದಿಗೂ ನೀವು ನಿಮಗಾಗಿ ಗಳಿಸಿಕೊಂಡ ಸರ್ವ ಜನರೊಂದಿಗೂ ಭೂಲೋಕದಲ್ಲಿ ಯಾತ್ರೆ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆಯೇ, ನಿಮ್ಮ ಸಮ್ಮುಖ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆಯಾಗುವಂತೆ ಬಾಳಿ ಇಹಲೋಕದಿಂದ ತೆರಳಿರುವ ಎಲ್ಲರನ್ನೂ ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಭಕ್ತಿಯಿಂದ ನಾವು ಬಿಡುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಸಂಶಯ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತ ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ಭಕ್ತಿ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಈಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸಮಾಧಾನವು ಸದಾ ನಿಮ್ಮಲ್ಲಿರಲಿ. ಆತ್ಮದೊಡನೆಯೂ ಇರಲಿ. ಸೋದರಿಯರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ಶಾಂತಿ ನಿಮ್ಮಲ್ಲಿ. ಲೋಕದ
ಶಾಂತಿಯ ನೀಡುವಗೆ, ಶಾಂತಿಯ ನೀಡುವಗೆ. ಪ್ರಭು ಯೇಸು ಕ್ರಿಸ್ತರೇ, ಜೀವಂತ ದೇವರ ಪುತ್ರರೇ, ಈ ನಿಮ್ಮ ಪಿತನ ಚಿತ್ತದ ಪ್ರಕಾರ ಪವಿತ್ರಾತ್ಮರ ಕಾರ್ಯದಿಂದ ನಿಮ್ಮ ಮರಣದ ಮೂಲಕ ಲೋಕಕ್ಕೆ ಜೀವವನ್ನೆತ್ತೀರಿ. ಈ ನಿಮ್ಮ ಪರಮ ಪವಿತ್ರ ಶರೀರ ಮತ್ತು ರಕ್ತದಿಂದ ನಮ್ಮನ್ನು ಎಲ್ಲ ಪಾಪಗಳಿಂದಲೂ ಸಕಲ ಕೇಳುಗಳಿಂದಲೂ ಬಿಡುಗಡೆ ಮಾಡಿರಿ. ನಿಮ್ಮ ಆಜ್ಞೆಗಳಿಗೆ ನಾವು ಸದಾ ನಿಷ್ಠೆಯಿಂದಿರುವಂತೆ ಮಾಡಿರಿ ಮತ್ತು ನಾವು ನಿಮ್ಮಿಂದ ಎಂದಿಗೂ ಅಗಲಿ ಹೋಗಲು ಬಿಡಬೇಡಿರಿ. ಇಗೋ ಯೇಸು ಕ್ರಿಸ್ತರು ದೇವರ ಕುರಿಮರಿ, ಇಗೋ ಇವರ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಗ್ರಹಿಸಲು ನಾನು ಪಾತ್ರನಲ್ಲ, ಆದರೆ ತಾವು ದೇವರನ್ನು ಮಾತುಡಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಗುಡಿ ನನ್ನಾತ್ಮದ ನುಡಿ, ಪ್ರೀತಿಯ ದೇವಾಲಯ. ಪರಮನ ನುಡಿ ಈ ಬದುಕಿನ ಸಿರಿ, ಮಿಡಿಯುವ ಈ ದೇಗುಲ. ಪ್ರಭುವೇ, ನಿನ್ನ ಅನುಗ್ರಹವು ಬೇಕಾಗಿದೆ. ಅರಸು ಕೈ ಮುಗಿದು ನಾವೇಳುವೆ. ಪ್ರಭುವೇ, ನಿನ್ನ ಅನುಗ್ರಹ ಬೇಕಾಗಿದೆ. ಅರಸು ಕೈ ಮುಗಿದು ನಾ ಬೇಡುವೆ. ಪ್ರಭುವಿನ ಗುಡಿ ನನ್ನಾತ್ಮದ ನುಡಿ, ಪ್ರೀತಿಯ ದೇವಾಲಯ. ಪರಮನ ನುಡಿ ಈ ಬದುಕಿನ ಸಿರಿ, ಮಿಡಿಯುವ ಈ ದೇಗುಲ. ನೀನಾಗಲು ಪ್ರೀತಿಯ ಸಾಧನ ನಾನಾಗುವೆ. ಪರದಲ್ಲಿ ನಿನ್ನನ್ನು ನಾ ಕಾಣಲು ಪ್ರಭು ನಿನ್ನ ಸೇವಕ ನಾನಾಗುವೆ. ಈ ಒಡಲು ಪ್ರಭು ನಿನ್ನ ಗುಡಿಯಾಗಲಿ, ನನ್ನ ಬದುಕು ಪರನೇ
ಪ್ರಭುವಿಗೆ ಬೆಳಕಾಗಲಿ. ಪ್ರಭುವಿನ ಗುಡಿ ನನ್ನಾತ್ಮದ ನುಡಿ, ಪ್ರೀತಿಯ ದೇವಾಲಯ. ಪರಮನ ನುಡಿ ಈ ಬದುಕಿನ ಸಿರಿ, ಮಿಡಿಯುವ ಈ ದೇಗುಲ. ವಿಶ್ವವ ಮರೆತು ಒಂದಾಗುವ, ಸ್ವಾರ್ಥವ ತೊರೆದು ಜೊತೆಯಾಗುವ, ನಿಸ್ವಾರ್ಥ ಸೇವೆಗೆ ಅಣಿಯಾಗುವ, ಪ್ರಭುವಿನ ಮಂದೆಯ ಪ್ರಜೆಯಾಗುವ. ವಿಶ್ವವ ಮರೆತು ಒಂದಾಗುವ, ಸ್ವಾರ್ಥವ ತೊರೆದು ಜೊತೆಯಾಗುವ, ನಿಸ್ವಾರ್ಥ ಸೇವೆಗೆ ಅಣಿಯಾಗುವ, ಪ್ರಭುವಿನ ಮಂದೆಯು ಪ್ರಜೆಯಾಗುವ. ಈ ಮನವು ಪ್ರಭುವಲ್ಲಿ ಒಂದಾಗಲಿ, ಈ ಜೀವನ ಪ್ರಭುವಿಗೆ ಪ್ರಿಯವಾಗಲಿ. ಪ್ರಭುವಿನ ಗುಡಿ ನನ್ನಾತ್ಮದ ನುಡಿ, ಪ್ರೀತಿಯ ದೇವಾಲಯ. ಪರಮನ ನುಡಿ ಈ ಬದುಕಿನ ಸಿರಿ, ಮಿಡಿಯುವ ಈ ದೇಗುಲ. ಪ್ರಭುವಿನ ಗುಡಿ ನನ್ನಾತ್ಮದ ನುಡಿ, ಪ್ರೀತಿಯ ದೇವಾಲಯ. ಪರಮನ ನುಡಿ ಈ ಬದುಕಿನ ಸಿರಿ, ಮಿಡಿಯುವ ಈ ದೇಗುಲ. ಪ್ರಭುವೇ ಪರಮ ಪ್ರಸಾದದ ದಿವ್ಯ ಭೋಜನದಿಂದ ನಮ್ಮನ್ನು ತೃಪ್ತಿಪಡಿಸಿದ್ದೀರಿ. ಸಂತ ಅಂತೋಣಿಯವರ ಆದರ್ಶವನ್ನು ಎಡೆಬಿಡದೆ ಅನುಸರಿಸುತ್ತಾ ನಾವು ನಿಮ್ಮನ್ನು ಅಧಿಕವಾಗಿ ಪ್ರೀತಿಸುವಂತೆ ಮಾಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ತಲೆಯನ್ನು ಬಾಗಿ ಈ ಹಬ್ಬದ ವಿಶೇಷವಾದ ನೊವೆನ ದಿನದ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ. ಶಾಂತಿದಾತರಾದ ದೇವರು ನಿಮ್ಮನ್ನು ಅನುದಿನವೂ ಆಶೀರ್ವದಿಸಿ ನಿಮ್ಮ ಮನಗಳಿಗೂ ಸಮಾಧಾನವನ್ನೀಯಲಿ. ಸರ್ವಶಕ್ತ ದೇವರು ನಿಮ್ಮನ್ನು ಪಾಪ ವಿಮುಕ್ತರನ್ನಾಗಿ ಮಾಡಿ ಕಷ್ಟ ಸಂಕಷ್ಟಗಳಿಂದ ಬಿಡಿಸಿ ಸತ್ಯದ ಪಥದಲ್ಲಿ ಸದಾ ನಡೆಸಲಿ. ಕರುನಾಳು ದೇವರು ನಿಮಗೆ ದಯೆ ತೋರಿಸಿ ನಿಮ್ಮ ಅಂತರಂಗವನ್ನು ಪವಿತ್ರ ಆತ್ಮರ ಆಲಯವನ್ನಾಗಿ ಪರಿವರ್ತಿಸಲಿ. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಕ್ರಿಸ್ತರ ಶಾಂತಿ ಹಾಗೂ ಪ್ರೀತಿಯು ನಿಮ್ಮಲ್ಲಿರಲಿ.
ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮೆಲ್ಲರ ಮುಂದೆ ಈಗ ಕೂಡ್ತಿರೋರು ನಮ್ಮ ಮೈಸೂರು ಧರ್ಮಕ್ಷೇತ್ರದ ಶ್ರೇಷ್ಠ ಗುರುಗಳಾದ ವಂದನೆಯ ಮೊನ್ಸಿನ್ಯೂರ್ ಆಲ್ಬರ್ಟ್ ಜಾನ್ ಮೆಂಡೋನ್ಸ್ ಅವರು. ಅವರ ಹತ್ರ ಒಂದೇ ನಾನು ಫೋನಲ್ಲಿ ಕೇಳಿಕೊಂಡೆ, ಸ್ವಾಮಿ ಈಗ ಮೂರನೇ ದಿನ ಬಂದು ಇಲ್ಲಿ ನಮಗೆ ಬಲಿಪೂಜನೆ ಅರ್ಪಿಸುವಂತ ಕೇಳಿದಾಗ ಒಮ್ಮನಸ್ಸಿನಿಂದ ಅದನ್ನು ಸ್ವೀಕರಿಸಿ ಇವತ್ತಿಲ್ಲಿ ಬಂದು ನಮಗೋಸ್ಕರ ಬಲಿಯನ್ನು ಅರ್ಪಿಸಿ ಉತ್ತಮವಾದ ಪ್ರಬೋಧನೆ ನೀಡಿದ್ದಾರೆ. ಮೊನ್ಸಿನ್ಯೂರ್ ಅವರಿಗೆ ಇಲ್ಲಿ ನೆರೆದಿರುವ ಎಲ್ಲ ಗುರುಗಳ ಪರವಾಗಿಯೂ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿಯೂ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಕಿರು ಸನ್ಮಾನ ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮತ್ತು ಬಿಷಪ್ ಹೌಸಿಂದ ಇವತ್ತು ಮೂರು ಗುರುಗಳು ಬಂದಿದ್ದಾರೆ. ನಮ್ಮ ಧರ್ಮಕ್ಷೇತ್ರದ ಚಾನ್ಸಲರ್ ಜೋಸಫ್ ಭಾಗ್ಯಂ ಅವರು, ಕೋಶಾಧಿಕಾರಿ ವಂದನೆಯ ಸ್ವಾಮಿ ಸಬಾಸ್ಟಿನ್, ಅಸಿಸ್ಟೆಂಟ್ ಕೋಶಾಧಿಕಾರಿ ವಂದನೆಯ ಸ್ವಾಮಿ ಯೇಸು ಪ್ರಸಾದ್ ಅವರಿಗೂ ಕೂಡ ಅವರು ಇಲ್ಲಿ ಬಂದು ನಮಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿಯೂ ನಾನು ವೈಯಕ್ತಿಕವಾಗಿಯೂ ಕೂಡ ವಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಫಾದರ್ಸ್. ಸುಂದರವಾಗಿ ಹಾಡನ್ನು ಆಡಿದವರು ಹೋದ ವರ್ಷ ಅವರಿಲ್ಲಿ ಬಂದಿದ್ದರು. ಗಾಯತ್ರಿಪುರಂ ಧರ್ಮ ಕೇಂದ್ರದ ಅಲ್ಫೋನ್ಸ ಖೈರ್ ಮೆಂಬರ್ಸ್ ಅವರು ವರ್ಷ ಇಲ್ಲಿ ಬಂದು ಕಳೆದ 3 ವರ್ಷದಿಂದ ಇಲ್ಲಿ ಬಂದು ಬಲಿಪೂಜೆಯಲ್ಲಿ ಭಾಗವಹಿಸಿ ಸುಂದರವಾಗಿ ಹಾಡುತ್ತಾ ಇದ್ದಾರೆ ನಮಗೋಸ್ಕರ. ಅವರಿಗೆ ಇಲ್ಲಿ ನೆರೆದಿರುವ ಎಲ್ಲ ಗುರುಗಳ ಪರವಾಗಿಯೂ ನಿಮ್ಮೆಲ್ಲರ ಪರವಾಗಿಯೂ ನಾನು ವೈಯಕ್ತಿಕವಾಗಿಯೂ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಈಗ ನಾವು ಈ ಕೊನೆಯ ಹಾಡು ಮುಗಿದ ನಂತರ ಮೆರವಣಿಗೆಯಾಗಿ ದೇವಸ್ಥಾನ ಸುತ್ತು ಹೋಗೋಣ. ಭಕ್ತಿಯಿಂದ ಅದರಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದಕ್ಕಾಗಿ ಬೇಡೋಣ. ಪರಿಪಾಲಕರೇ ಸಂತ ಅಂತೋಣಿಯವರೇ, ಪಾಲಕರೇ ಪರಿಪಾಲಕರೇ ಸಂತ ಅಂತೋಣಿಯವರೇ, ಪಾರ್ವೂರಿನ ಪರಿಮಳವೇ ಪ್ರಾರ್ಥಿಸಿ ನಮಗಾಗಿ, ಪಾರ್ವೂರಿನ ಪರಿಮಳವೇ ಪ್ರಾರ್ಥಿಸಿ ನಮಗಾಗಿ. ಯೇಸು ಬಾಲನ ಕರದಲ್ಲಿ ಪಿಡಿದ ಪವಾಡ ಸಂತರೇ, ಯೌವನದಲ್ಲಿ ಸುವಾರ್ಥ ಸಾರಿದ ಅದ್ಭುತಕಾರಿಯೇ, ಯೇಸು ಬಾಲನ ಕರದಲ್ಲಿ ಪಿಡಿದ ಪವಾಡ ಸಂತರೇ, ಯೌವನದಲ್ಲಿ ಸುವಾರ್ಥ ಸಾರಿದ ಅದ್ಭುತಕಾರಿಯೇ, ಎಮ್ಮಯ ಕೋರಿಕೆ ಕರದಲ್ಲಿ ಪಿಡಿದು ಕ್ರಿಸ್ತಗೆ ಅರ್ಪಿಸಿರಿ, ಎಮ್ಮಯ ಕೋರಿಕೆ ಕರದಲ್ಲಿ ಪಿಡಿದು ಕ್ರಿಸ್ತಗೆ ಅರ್ಪಿಸಿರಿ, ಪ್ರಾರ್ಥಿಸಿ ನಮಗಾಗಿ, ಪ್ರಾರ್ಥಿಸಿ ನಮಗಾಗಿ. ಪಾಲಕರೇ ಪರಿಪಾಲಕರೇ ಸಂತ ಅಂತೋಣಿಯ
ಪ್ರಾರ್ಥಿಸಿ ನಮಗಾಗಿ ಪಾಪಮೂರಿನ ಪರಿಹಾರವೇ ಪ್ರಾರ್ಥಿಸಿ ನಮಗಾಗಿ ಸಹನೆ ಶಾಂತಿಯ ಆದಿಯಲ್ಲಿದ್ದ ಸಹಾನುಭೂತಿ ನಮ್ರತೆಯಿಂದ ಸೇವೆಗೈದ ಅತಿಶಯ ಸಂತರೇ ಸಹನೆ ಶಾಂತಿಯ ಆದಿಯಲ್ಲಿದ್ದ ಸಹಾನುಭೂತಿ ನಮ್ರತೆಯಿಂದ ಸೇವೆಗೈದ ಅತಿಶಯ ಸಂತರೇ ಸಂತ ಫ್ರಾನ್ಸಿಸ್ ಸಭೆಯಿಂದ ಅನುಪಮ ದೀಪವೇ ಸಂತ ಫ್ರಾನ್ಸಿಸ್ ಸಭೆಯಿಂದ ಅನುಪಮ ದೀಪವೇ ಪ್ರಾರ್ಥಿಸಿ ನಮಗಾಗಿ ಪ್ರಾರ್ಥಿಸಿ ನಮಗಾಗಿ ಪಾಲಕರೇ ಪರಿಪಾಲಕರೇ ಸಂತ ಅಂತೋಣಿಯವರೇ ಪಾಲಕರೇ ಪರಿಪಾಲಕರೇ ಸಂತ ಅಂತೋಣಿಯವರೇ ಪಾದ್ರವೂರಿನ ಪರಿಮಳವೇ ಪ್ರಾರ್ಥಿಸಿ ನಮಗಾಗಿ ಪಾದ್ರವೂರಿನ ಪರಿಮಳವೇ ಪ್ರಾರ್ಥಿಸಿ ನಮಗಾಗಿ ಪರಲೋಕವನ್ನು ಭೂಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮರಲ್ಲಿ ಜನಿಸಿದರು. ಪೋಂಚಸ್ ಪಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು ಮೂರನೆಯ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ
ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣಿ ಕರ್ತನಿಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ತಾಯಿ. ನಮೋ ಮರಿಯ ಪ್ರಸಾದ ಪೂರ್ಣಿ ಕರ್ತನಿಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ತಾಯಿ. ನಮೋ ಮರಿಯ ಪ್ರಸಾದ ಪೂರ್ಣಿ ಕರ್ತನಿಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ತಾಯಿ. ನಮೋ ಮರಿಯ ಪ್ರಸಾದ ಪೂರ್ಣಿ ಕರ್ತನಿಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ತಾಯಿ. ನಮೋ ಮರಿಯ ಪ್ರಸಾದ ಪೂರ್ಣಿ ಕರ್ತನಿಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ತಾಯಿ. ನಮೋ ಮರಿಯ ಪ್ರಸಾದ ಪೂರ್ಣಿ ಕರ್ತನಿಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ತಾಯಿ. ನಮೋ ಮರಿಯ ಪ್ರಸಾದ ಪೂರ್ಣಿ ಕರ್ತನಿಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ತಾಯಿ. ನಮೋ ಮರಿಯ ಪ್ರಸಾದ ಪೂರ್ಣಿ ಕರ್ತನಿಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ತಾಯಿ. ನಮೋ ಮರಿಯ ಪ್ರಸಾದ ಪೂರ್ಣಿ ಕರ್ತನಿಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ತಾಯಿ. ನಮೋ ಮರಿಯ ಪ್ರಸಾದ ಪೂರ್ಣಿ ಕರ್ತನಿಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ತಾಯಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೆನ್. ಓ ನನ್ನ ಯೇಸುವೆ, ನನ್ನ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಎಲ್ಲ ಆತ್ಮಗಳನ್ನು, ವಿಶೇಷವಾಗಿ ನಿಮ್ಮ ದೈವಿಕ ಅಗತ್ಯವುಳ್ಳ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಆವೆ 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 ಮರಿಯ, ಆವೆ 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 ಮರಿಯ. ಎರಡನೆಯ ರಹಸ್ಯ, ಕಾನಾ ಊರಿನ ಮದುವೆಯಲ್ಲಿ ಯೇಸು ತಮ್ಮ ಮಹಿಮೆಯನ್ನು ತೋರ್ಪಡಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೀನ್. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ತಾಯಿ. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ತಾಯಿ. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ
ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಮನಪರಿವರ್ತನೆಯಾಗಲು ಯೇಸು ಕರೆ ನೀಡುತ್ತಾರೆ ಎಂಬ ರಹಸ್ಯವನ್ನು ಧ್ಯಾನಿಸೋಣ. ನಮಗೆ ನೀಡಿರಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇಲೆ ನಮೋ ಮರಿಯ ಕೃಪಾಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ತಾಯಿ. ನಮೋ ಮರಿಯ ಕೃಪಾಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ತಾಯಿ.
ನಾಲ್ಕನೇ ರಹಸ್ಯ. ನಾಲ್ಕನೆಯ ರಹಸ್ಯ, ಯೇಸು ಪರ್ವತದ ಮೇಲೆ ರೂಪಾಂತರಗೊಂಡರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತನೆಂಬುಡನೆ ಇದ್ದಾರೆ, ಸ್ನೇಹರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ತಾಯಿ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತನೆಂಬುಡನೆ ಇದ್ದಾರೆ, ಸ್ನೇಹರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ತಾಯಿ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತನೆಂಬುಡನೆ ಇದ್ದಾರೆ, ಸ್ನೇಹರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ತಾಯಿ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತನೆಂಬುಡನೆ ಇದ್ದಾರೆ, ಸ್ನೇಹರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ತಾಯಿ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತನೆಂಬುಡನೆ ಇದ್ದಾರೆ, ಸ್ನೇಹರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ತಾಯಿ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತನೆಂಬುಡನೆ ಇದ್ದಾರೆ, ಸ್ನೇಹರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ತಾಯಿ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತನೆಂಬುಡನೆ ಇದ್ದಾರೆ, ಸ್ನೇಹರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ತಾಯಿ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತನೆಂಬುಡನೆ ಇದ್ದಾರೆ, ಸ್ನೇಹರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ತಾಯಿ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತನೆಂಬುಡನೆ ಇದ್ದಾರೆ, ಸ್ನೇಹರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ತಾಯಿ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತನೆಂಬುಡನೆ ಇದ್ದಾರೆ, ಸ್ನೇಹರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ತಾಯಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನ್. ಓ ನನ್ನ ಯೇಸುವೇ, ನನ್ನ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಎಲ್ಲ ಆತ್ಮಗಳನ್ನು, ವಿಶೇಷವಾಗಿ ನಿಮ್ಮ ದೈವಿಕ ಅಗತ್ಯವುಳ್ಳ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಆವೆ ಐದನೆಯ ರಹಸ್ಯ, ಕೊನೆಯ ಭೋಜನದ ಸಮಯದಲ್ಲಿ ಯೇಸು ಪರಮಪ್ರಸಾದವನ್ನು ಸ್ಥಾಪಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿಯೂ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ
ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ತಾಯೇ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ತಾಯೇ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ತಾಯೇ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ತಾಯೇ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ತಾಯೇ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ತಾಯೇ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ತಾಯೇ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ತಾಯೇ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ತಾಯೇ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ತಾಯೇ. ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕೂ ಆಮೆನ್. ಓ ನನ್ನ ಯೇಸುವೇ, ನನ್ನ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಎಲ್ಲ ಆತ್ಮಗಳನ್ನು, ವಿಶೇಷವಾಗಿ ನಿಮ್ಮ ದೈವಿಕ ಅಗತ್ಯವುಳ್ಳ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಸ್ವಾಮಿ. ನಮೋ ರಾಣಿಯೇ, ದಯಾ ತಾಯಿಯೇ, ನಮೋ ಜೀವವೇ, ಮಾಧುರ್ಯವೇ ಮತ್ತು ನಂಬಿಕೆಯೇ, ಈ ಏಕ ಬಯಸ್ಕೃತ ಮಕ್ಕಳಾದ ನಾವು ನಿಮಗೆ ಮರಳುತ್ತೇವೆ. ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಹತ್ತು ಪ್ರಲಾಪಿಸುತ್ತೇವೆ. ಆದುದರಿಂದ ನಮ್ಮ ಸೇವೆ ನಿಮ್ಮ ಕೃಪಾ ಕಟಾಕ್ಷವನ್ನು ನಮ್ಮ ಮೇಲೆ ಇರಿಸಿರಿ ಮತ್ತು ಈ ದೇಶಾಂತರ ವಾಸಿಸುವ ತೀರದ ಬಳಿಕ ನಿಮ್ಮ ಉದರಾದ ಧನ್ಯ ಫಲವಾದ ಯೇಸುವಿನ ದರ್ಶನವನ್ನು ನಮಗೆ ನೀಡಿರಿ. ದಯಾಪರಿಯೇ, ಪ್ರೀತಿ ಮರಿಯೇ, ಮಧುರ ಕನ್ಯಾ ಮರಿಯ, ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪ್ರಾರ್ಥಿಸಿರಿ. ಪ್ರಸಾದವೇ ಪ್ರಭು ಯೇಸು ಕ್ರಿಸ್ತವೇ, ಪರಮ ಪ್ರಸಾದವೇ ಪ್ರಭು ಯೇಸು ಕ್ರಿಸ್ತವೇ, ಪಾವನ ಜೀವನಕ್ಕೆ ನಿತ್ಯ ಮೂಲಾಧಾರವೇ, 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 ಪಾವನ ಜೀವನಕ್ಕೆ ನಿತ್ಯ ಮೂಲಾಧಾರವೇ
ಪ್ರಾರ್ಥಿಸೋಣ. ಕರ್ತರೇ, ಈ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮರಾಶವನ್ನು ಆರಾಧಿಸಿ ಅದರಿಂದ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತ ದೇವರೊಂದಿಗೂ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಆಶೀರ್ವಾದವು ಪ್ರಬಲವಾಗಿದೆ. ಅದು ಭಕ್ತಿಯಿಂದ ಪ್ರೀತಿಯಿಂದ ಸ್ವೀಕರಿಸೋಣ. ಪ್ರಭು ಕ್ರಿಸ್ತರು ಈ ಪರಮ ಪ್ರಸಾದದ ಮುಖಾಂತರ ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ನಮ್ಮ ಮಕ್ಕಳನ್ನು ಆಶೀರ್ವದಿಸಲಿ. ಈ ಧರ್ಮ ಕೇಂದ್ರದ ಗುರುಗಳಾದ ಫಾದರ್ N.T. ಜೋಸೆಫ್ ಹಾಗೂ ಪ್ರವೀಣ್ ಪೇದ್ರು ಇವರನ್ನು ಆಶೀರ್ವದಿಸಲಿ. ಇಲ್ಲಿರುವ ಭಕ್ತರನ್ನು ಆಶೀರ್ವದಿಸಲಿ. ಮಕ್ಕಳಿಗೆ ಬೇಕಾದ ಗುಣಲಕ್ಷಣಗಳನ್ನು, ಜ್ಞಾನ ಸಂಪತ್ತನ್ನು, ಕೃಪಾವರಗಳನ್ನು, ಪವಿತ್ರತೆಯನ್ನು ನೀಡಲಿ ಮತ್ತು ಪ್ರತ್ಯೇಕವಾಗಿ ನಮ್ಮನ್ನು ಕಾಪಾಡಿಸಿ ಯೇಸುವಿನ ಸ್ಪರ್ಶದ ಮುಖಾಂತರ ನಮ್ಮಲ್ಲಿ ಭರವಸೆಯನ್ನು ಉಂಟು ಮಾಡಲಿ. ನಾವು ಈ ಜುಬ್ಲಿ ವರ್ಷದಲ್ಲಿ ಭರವಸೆಯ ಯಾತ್ರಿಕರಾಗಿ ನಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ಕ್ರಿಸ್ತರೊಡನೆ ಸಾಗುವಂತಾಗಲಿ ಎಂದು ಬೇಡಿಕೊಳ್ಳುತ್ತಾ ಈ ಪ್ರಬಲವಾದ ಭಕ್ತಿಯುತವಾದ ಹಾಗೂ ಪವಿತ್ರವಾದ ಆಶೀರ್ವಾದವನ್ನು ಈಗ ನಾವು ಪಡೆದುಕೊಳ್ಳೋಣ. ನಮ್ಮೆಲ್ಲರ ಪ್ರಾರ್ಥನೆ ಆಲಿಸಿರಿ, ಪ್ರಾರ್ಥನೆ ಆಲಿಸಿರಿ. ಪಾಲಕರೇ, ಪೋಷಕರೇ, ಸಂತ ಅಂತೋಣಿಯವರೇ, ಪುಣ್ಯ ಪುರುಷರೇ, ಮಹಾಬೋಧಕರೇ, ನಮ್ಮೆಲ್ಲರ ಪ್ರಾರ್ಥನೆ ಆಲಿಸಿರಿ, ಪ್ರಾರ್ಥನೆ ಆಲಿಸಿರಿ.
ಹೊಗಳುತ್ತಾ ಹಾಡುವೆವು, ನಮಿಸುವೆವು, ವಂದಿಪೆವು, ಹೊಗಳುತ್ತಾ ಹಾಡುವೆವು. ಪಾಲಕರೇ, ಪೋಷಕರೇ, ಸಂತ ಅಂತೋಣಿಯವರೇ, ಪುಣ್ಯ ಪುರುಷರೇ, ಮಹಾಬೋಧಕರೇ, ನಮ್ಮೆಲ್ಲರ ಪ್ರಾರ್ಥನೆ ಆಲಿಸಿರಿ, ಪ್ರಾರ್ಥನೆ ಆಲಿಸಿರಿ. ವೇದನೆ ಪಡುವ ದೀನರಿಗೆ ಧೈರ್ಯವ ತುಂಬುತ್ತಾ ಚಿಂತೆಯ ಅಳಿಸುವಿರಿ. ಪಾಪ ಪ್ರೇರಕ ಶಕ್ತಿಗಳ ನಿರ್ನಾಮಗೊಳಿಸುತ್ತಾ ಬಿಡುಗಡೆ ನೀಡುವಿರಿ. ಬೇಡಿಕೆಯ ಈಡೇರಿಸಿ ಹೊಸ ಬಾಳು ಒದಗಿಸಿ, ಬೇಡಿಕೆಯ ಈಡೇರಿಸಿ ಹೊಸ ಬಾಳು ಒದಗಿಸಿ. ನಮಿಸುವೆವು, ವಂದಿಪೆವು, ಹೊಗಳುತ್ತಾ ಹಾಡುವೆವು, ನಮಿಸುವೆವು, ವಂದಿಪೆವು, ಹೊಗಳುತ್ತಾ ಹಾಡುವೆವು. ಪಾಲಕರೇ, ಪೋಷಕರೇ, ಸಂತ ಅಂತೋಣಿಯವರೇ, ಪುಣ್ಯ ಪುರುಷರೇ, ಮಹಾಬೋಧಕರೇ, ನಮ್ಮೆಲ್ಲರ ಪ್ರಾರ್ಥನೆ ಆಲಿಸಿರಿ, ಪ್ರಾರ್ಥನೆ ಆಲಿಸಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಸಂಶಯ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಕರ್ತನ ನಿಮ್ಮೊಡನೆ ಇದ್ದಾರೆ, ಸ್ನೇಹದಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಉದ್ಧರಿಸಿರಿ ತಾಯೇ. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಿಂದ ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕೂ ಆಮೆನ್. ಪುತ್ರರೊಡಗೂಡಿ ಹರಸೆ ಮನುತಾಯೇ, ಡೋರ್ನಳ್ಳಿ ಮಾ ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೇರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪಾಮರ ಮನವ ಸೆಳೆದಿರಿ ದೇವ ಸನಿಹಕ್ಕೆ. ಯೇಸು ಸ್ವಾಮಿ ಮಾತಿನೇರಿ ಒಲಿದರು ನಿಮಗೆ. ಯೇಸು ಸ್ವಾಮಿ